ಹಲೋ ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಈ ಮಾಂಟೇಜ್ ನೋಡಿದ ತಕ್ಷಣ ಒಂದು ಲೆವೆಲ್ಗೆ ಸ್ವಲ್ಪ ಒಂದು ಡಿಸ್ಟರ್ಬಿಂಗ್ ಅಂತ ಅನಿಸಿರಬಹುದು ಏನೋ, ಅಥವಾ ಆಕ್ಸಿಡೆಂಟಿನ ವಿಜುವಲ್ಸ್. ಆದರೆ ಅದರ ಕೊನೆಗೆ ಬರ್ತದೆ ಏನಂತಂದರೆ ಬಿ ಕೇರ್ಫುಲ್, ಜಾಗೃತಿಯಿಂದಿರಿ ಅಂತ. ಈ ಕಾರ್ಯಕ್ರಮಕ್ಕೆ ಏನು ಹೆಸರಿಡಬೇಕು ಅಂತಲೂ ಕೂಡ ಸಾಕಷ್ಟು ಬೆಳಗ್ಗೆಯಿಂದ ಚರ್ಚೆನೂ ಮಾಡ್ತಾ ಇದ್ವಿ. ಬಟ್ ಫೈನಲಿ ಬಿ ಕೇರ್ಫುಲ್ ವಾಸ್ ದ ರೈಟ್ ವರ್ಡ್ ಅಂತ ನಮ್ಗೆ ಅನಿಸ್ತು. ಏನು ಅಂತಂದರೆ ನಿನ್ನೆಲ್ಲ ಮೊನ್ನೆ ಕಾಪುವಿನ ಪೊಲಿಪು ಅಲ್ಲಿ ಆದಂಥ ಒಂದು ಭೀಕರ ದುರಂತವನ್ನು ಇಟ್ಕೊಂಡು ನಾವು ಈ ನೇರ ಪ್ರಸಾರದ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಇಡಬೇಕಾಗಿದೆ. ಈ ಆಕ್ಸಿಡೆಂಟ್ ಒಂದು ನೆಪ ಮಾತ್ರ, ಅದ್ರ ಜೊತೆಗೆ ನಾವು ಸಾಕಷ್ಟು ಆ್ಯಂಗಲ್ಸ್ಗಳನ್ನು ಇಲ್ಲಿ ಕೊಡಬೇಕಾಗಿದೆ. ಅದೆಲ್ಲವನ್ನು ಕೂಡ ಈ 1 ಗಂಟೆ ಕಾರ್ಯಕ್ರಮದಲ್ಲಿ ನಾವು ಕೊಡ್ತಾ ಇದ್ದೇವೆ. ಜೊತೆಗೆ ಈ ಕಾರ್ಯಕ್ರಮವನ್ನು ನೋಡ್ತಾ ನಿಮಗೆ ನಿಮ್ಮ ಅಭಿಪ್ರಾಯವನ್ನು ಹೇಳ್ಕೊಳ್ಳೋದಕ್ಕೂ ಅವಕಾಶ ಕೂಡ ಇದೆ, ಆದರೆ ಸ್ವಲ್ಪ ಹೊತ್ತಿನ ನಂತರ. ಆ ಪ್ಯಾಕೇಜನ್ನು ನೋಡೋದಕ್ಕಿಂತ ಮುಂಚೆ ಈ ಹೊತ್ತಿನಲ್ಲಿ ನಮ್ಮ ಜೊತೆ ಮಾತನಾಡೋದಕ್ಕೆ ಇಬ್ಬರು ಅತಿಥಿಗಳು ಬಂದಿದ್ದಾರೆ ಕಾಪುವಿನಿಂದ. ಅವ್ರನ್ನ ಮೊದಲು ಇಂಟ್ರೊಡ್ಯೂಸ್ ಮಾಡಬೇಕಾಗಿದೆ ನಿಮಗೆ. ವೈಟ್ ಶರ್ಟಲ್ಲಿ ಸಚಿನ್ ಶೆಟ್ಟಿ ಇದ್ದಾರೆ. ಅವರು ಕಾಪುವಿನವರು, ಆದರೆ ಮುಂಬೈಯಲ್ಲಿರ್ತಾರೆ, ಉದ್ಯಮಿ. ಇತ್ತೀಚೆಗಷ್ಟೇ ಕಾಪುವಿನಲ್ಲಿ ಬಂದಿದ್ದಾರೆ. ಮೊನ್ನೆ ನಡೆದಂಥ ಆಕ್ಸಿಡೆಂಟ್ ಸಂದರ್ಭದಲ್ಲಿ ಅವರಲ್ಲಿದ್ದರು ಮತ್ತು ಪೊಲೀಸರ ಜೊತೆ ಮಾತುಕತೆ ಎಲ್ಲ ಕೂಡ ಮಾಡಿದರು. ಹಾಗಾಗಿ ಅವರ ಪಾತ್ರ ಅದರಲ್ಲಿ ಮಹತ್ತರವಾದದ್ದಿದೆ. ಹಾಗಾಗಿ ಸಚಿನ್ ಶೆಟ್ಟಿ ಅವ್ರನ್ನ ಕರೆಸಿ. ನಮಸ್ತೆ ಸಚಿನ್ ಅವರೇ, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಮತ್ತು ಸೂರಿ ಶೆಟ್ಟಿ ಕಾಪು ಅವರ ಪರಿಚಯ ನಾನು ಹೇಳಬೇಕಾಗಿಲ್ಲ. ಸಾಮಾಜಿಕ ಕಾರ್ಯಕರ್ತರು ಮತ್ತು ಬಹಳ ದೊಡ್ಡ ಸಮಾಜ ಸೇವೆಯನ್ನು ಆ ಭಾಗದಲ್ಲಿ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ಅಂತೂ ನಾನೇನು ಹೇಳಬೇಕಾಗಿಲ್ಲ. ಮಾತಾಡೋಣ. ಮೊನ್ನೆ ನಡೆದಂಥ ಆಕ್ಸಿಡೆಂಟ್ ಏನು ಅನ್ನೋದನ್ನು ನಾವೀಗ ನಿಮಗೆ ಒಂದು ಪ್ಯಾಕೇಜ್ನಲ್ಲಿ ತೋರಿಸ್ತೇವೆ. ನಂತರ ನಾವು ಇವರಿಬ್ಬರ ಜೊತೆ ಮಾತನಾಡ್ತೇವೆ. ಆಕ್ಸಿಡೆಂಟ್ ಏನು, ಬನ್ನಿ ಮತ್ತೊಮ್ಮೆ ನೋಡಿ. ಕಾಪು ಹೆದ್ದಾರಿಯಲ್ಲಿ ನಿನ್ನೆ ಸಂಜೆ ನಡೆದಿದ್ದ ಬಸ್ ಮತ್ತು ಲಾರಿಯ ಭೀಕರ ಅಪಘಾತದಲ್ಲಿ ಬಸ್ನಲ್ಲಿದ್ದ ಯುವಕನೋರ್ವ ಬಲಿಯಾಗಿದ್ದ. ವಿದ್ಯಾರ್ಥಿನಿಯೋರ್ವಳು ಗಂಭೀರ ಗಾಯಗೊಂಡಿದ್ದಳು. ನಂದಿ ಮೋಟಾರ್ಸ್ ಕಂಪನಿಗೆ ಸೇರಿದ ಖಾಸಗಿ ಎಕ್ಸ್ಪ್ರೆಸ್ ಬಸ್ನ ಚಾಲಕನು ಕೆಟ್ಟು ನಿಂತಿದ್ದ ಮೀನಿನ ಲಾರಿಯನ್ನ ಓವರ್ಟೇಕ್ ಮಾಡುವ ಭರಾಟೆಯಲ್ಲಿ ಅಪಘಾತ ನಡೆದಿದೆ. ಲಾರಿಯ ಹಿಂಭಾಗದ ರಾಡ್ ತುಂಡಾಗಿ ಮೃತ ಯುವಕನ ತಲೆಗೆ ಬಡಿದ್ದು, ಬಸ್ನೊಳಗೆ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದ ಮಾಂಸದ ಚೂರುಗಳು ಅಪಘಾತದ ತೀವ್ರತೆಯನ್ನ ತಿಳಿಸುವಂತಿದ್ದವು. ಈ ಭೀಕರ ಅಪಘಾತ ನೆರೆದಿದ್ದ ಸ್ಥಳೀಯರನ್ನ ಉದ್ರಿಕ್ತಗೊಳಿಸಿದ್ದವು. ಬಸ್ ಚಾಲಕನ ಅಜಾಗರೂಕ ಚಾಲನೆ ಮತ್ತು ಘಟನೆಯನ್ನ ಖಂಡಿಸಿ ಸ್ಥಳೀಯರು ಸುಮಾರು 1 ಗಂಟೆಗಳ ಕಾಲ ಹೆದ್ದಾರಿಯಲ್ಲಿ ವಾಹನಗಳನ್ನು ತಡೆಹಿಡಿದು ಪ್ರತಿಭಟನೆ ನಡೆಸಿದ್ರು. ಇದರಿಂದಾಗಿ ಹೆದ್ದಾರಿಯ ಇಕ್ಕೆಲಗಳಲ್ಲೂ ಸುಮಾರು 2 ಕಿಲೋಮೀಟರ್ ದೂರದವರೆಗೂ ಹೆದ್ದಾರಿ ಸಂಚಾರದಲ್ಲಿ ವ್ಯತ್ಯಯ ಉಂಟಾಯಿತು. ಎಕ್ಸ್ಪ್ರೆಸ್ ಬಸ್ಸುಗಳ ಸಂಚಾರಕ್ಕೆ ತಡೆಯೊಡ್ಡಿದರು. ಈ ವೇಳೆ ಪೊಲೀಸರು, ಸಾರ್ವಜನಿಕರು ಮತ್ತು ಬಸ್ ಪ್ರಯಾಣಿಕರುಗಳ ನಡುವೆ ವಾಗ್ವಾದವೂ ನಡೆಯಿತು. ಇಡೀ ಉಡುಪಿ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ ಸ್ಟ್ರೈಕ್ ಮಾಡ್ಬೇಕು. ಹೆಂಗುಲ್ ಮಾಡ್ತೀನ ತಪ್ಪ ಏನಿಲ್ಲ. ಅವ್ರ ಫ್ಯಾಮಿಲಿಗೆ ಹೋಯ್ತದ. ಇನ್ನೊಂದು ಮಾರಿ ಪೂಜೆಗೆ ಅಂತ ಬಂದವರು ಸ್ಕೂಟರ್ ಟಮ್ ಆಗುವಾಗ ಅಲ್ಲಿ ಹೊಡೆದ ಅವ್ರು ಇಬ್ಬರು ಸ್ಪಾಟ್ ಡೆತ್ ಆಗಿದ್ದಾರೆ. ನಾವು ನೀವು ಬರ್ತೀರ ಅಂತ ಹೇಳಿದಾಗ ಇದುವರೆಗೆ ಕಾದಿದ್ದೆ. ನಮಗೆ ಆ ಹುಡುಗನಿಗೆ ಪೊಲೀಸರು ಸತತ ಪ್ರಯತ್ನ ಮತ್ತು ಮನವೊಲಿಕೆಯ ಬಳಿಕ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡಲಾಯಿತು. ಉದ್ರಿಕ್ತರ ಆಗ್ರಹಕ್ಕೆ ಮಣಿದು ಉಡುಪಿ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಡಾ ಸಂತೋಷ್ ಕುಮಾರ್ ಸ್ಥಳಕ್ಕೆ ಧಾವಿಸಿದ್ದರು. ಈ ವೇಳೆ ಸ್ಥಳೀಯರು ಅಪಘಾತಕ್ಕೆ ಕಾರಣವಾದ ಬಸ್ ಚಾಲಕನ ಲೈಸೆನ್ಸ್ ಮತ್ತು ಬಸ್ ಪರವಾನಗಿಯನ್ನು ರದ್ದುಗೊಳಿಸುವಂತೆ ಆಗ್ರಹಿಸಿದ್ದಾರೆ. ಮೃತ ಯುವಕನ ಕುಟುಂಬಕ್ಕೆ ಹೆಚ್ಚಿನ ಪರಿಹಾರ ಒದಗಿಸಿಕೊಡುವಂತೆ ಒತ್ತಾಯಿಸಿದ್ದಾರೆ. ಇದಕ್ಕೆ ಇಂದು ಸಂಜೆಯ ಒಳಗೆ ಗಡುವು ವಿಧಿಸಿದ್ದಾರೆ. ಈ ನಡುವೆ ಮೃತಪಟ್ಟ 23 ವರ್ಷದ ಪ್ರೀತಮ್ ಒಬ್ಬನೇ ಮಗನಾಗಿದ್ದು, ಉಡುಪಿಯ ಖಾಸಗಿ ಮೆಡಿಕಲ್ ಸಂಸ್ಥೆಯ ಫಾರ್ಮಾ ವಿಭಾಗದಲ್ಲಿ ವೃತ್ತಿನಿರತನಾಗಿದ್ದನು. ತಂದೆ ಕಳೆದ ವರ್ಷ ಅನಾರೋಗ್ಯಕ್ಕೆ ಸಿಲುಕಿ ದಿಢೀರ್ ಸಾವಿಗೀಡಾಗಿದ್ದರು. ವೈದ್ಯಕೀಯ ಖರ್ಚಿಗಾಗಿ ಹಣ ಹೊಂದಾಣಿಕೆ ಮಾಡಲು ಮನೆ ಮಂದಿ ಭಾರೀ ಕಷ್ಟಪಟ್ಟಿದ್ದರು. ಆ ನೋವಿನ ನಡುವೆಯೇ ಇದೀಗ ಈತ ಒಬ್ಬ ಮಗನನ್ನು ಕಳೆದುಕೊಂಡಿದ್ದು ಕುಟುಂಬದ ಆಧಾರ ಸ್ತಂಭವೇ ಕಳಚಿ ಹೋದಂತಾಗಿದೆ.
ಇನ್ನೂ ಆಶ್ಚರ್ಯ ಅಂದ್ರೆ ಮೃತ ಪ್ರೀತಮ್ ಅಪಘಾತಕ್ಕೆ 3 ಗಂಟೆಗೆ ಮುನ್ನ ತನ್ನ ವಾಟ್ಸಪ್ ಸ್ಟೇಟಸ್ನಲ್ಲಿ ಟುಡೇ ಲಾಸ್ಟ್ ವಾಟ್ಸಪ್ ಮಿಸ್ ಯು ಆಲ್ ಎಂದು ಹಾಕಿದ್ದ. ಆತನ ಆತ್ಮೀಯರೆಲ್ಲರೂ ಇದೇ ಮಾತುಗಳನ್ನ ಉಚ್ಚರಿಸುತ್ತಿದ್ದರು. ಆತನ ವಾಟ್ಸಪ್ ಸ್ಟೇಟಸ್ ಎಲ್ಲರಿಗೂ ಅಚ್ಚರಿಯನ್ನುಂಟು ಮಾಡಿದೆ. ಒಟ್ಟಾರೆ ಚಾಲಕನ ಅಜಾಗರೂಕತೆಗೆ ಕುಟುಂಬವೊಂದು ತನ್ನ ಆಧಾರ ಸ್ತಂಭ ಕಳೆದುಕೊಂಡು ಅನಾಥವಾಗಿದೆ. ಇದಕ್ಕೆ ಹೇಳೋದು ವಿಧಿ ಕೆಲವೊಮ್ಮೆ ಎಷ್ಟು ಕ್ರೂರಿ ಎಂದು. ಸಂತೋಷ್, ಸ್ಪಂದನಾ ನ್ಯೂಸ್, ಕಾಪು. ಎಸ್, ಇದಿಷ್ಟು ಮೊನ್ನೆ ನಡೆದಂಥ ಆಕ್ಸಿಡೆಂಟಿನ ಒಂದು ಪ್ಯಾಕೇಜ್ ವೀಕ್ಷಕರೇ. ನಾನೀಗ ಸಚಿನ್ ಅವ್ರ ಹತ್ರ ಮಾತಾಡ್ಬೇಕು. ಸಚಿನ್, ಏನು ಮಾತಾಡ್ತಿದ್ರಿ ನೀವೆಲ್ಲ ಸೇರಿಕೊಂಡು ನಿಮ್ಮ ಸ್ನೇಹಿತರೆಲ್ಲ ಸಂತೋಷ್ ಕುಮಾರ್ ಅವ್ರ ಜೊತೆ? ಸಂತೋಷ್ ಕುಮಾರ್ ಅವ್ರ ಹತ್ರ ಮಾತಾಡಿದ್ರೆ ಸರ್, ನಮಗೆ ನ್ಯಾಯ ಬೇಕು. ಯಾಕಂದರೆ ಇಲ್ಲಿ ಎಕ್ಸ್ಪ್ರೆಸ್ನವರು ಎಲ್ಲರೂ ಹೋಗುವ ಬರದ ಹೇಗೆ ಹೋಗ್ತಾರೆ ಅಂತ ಹೇಳಿದರೆ, ನಡ್ಕೊಂಡು ಹೋಗೋನ್ ಬಿಡಿ, ಬೈಕಲ್ಲಿ ಯಾರು ಹೋಗುವಾಗೆ ಇಲ್ಲ. ಈಗ ಎಲ್ಲ ಪೊಲೀಸ್ನ ಡಿಪಾರ್ಟ್ಮೆಂಟ್ ಮಾಡಿದ ರೂಲ್ಸ್, ಹೆಲ್ಮೆಟ್ ಕಡ್ಡಾಯ ಮಾಡಿದ್ದಾರೆ. ಅದು ಎಲ್ಲರೂ ಮಾಡಬೇಕು, ಕಡ್ಡಾಯವಾಗಿ ಮಾಡಬೇಕಂತ ನಾನು ಎಲ್ಲ ಹತ್ರ ವಿನಂತಿ ಮಾಡ್ತೇನೆ. ಆದರೆ ಬೈಕಿನವರಿಗೆ 60ರಿಂದ ಮೇಲೆ ಹೋಗಿದ್ರೆ ಫೈನ್ ಹಾಕ್ತಾರೆ, ಸರಿ, ಅದು ಮಾಡಬೇಕಾದ ಕೆಲಸ ಮಾಡ್ತಿದ್ದಾರೆ. ಅದೇ ಇದೇ ಎಕ್ಸ್ಪ್ರೆಸ್ನವರಿಗೆ ಸ್ಪೀಡ್ ಲಿಮಿಟ್ ಯಾಕೆ ಇಲ್ಲ? ಇದೇ ನಾನು ಅವ್ರ ಹತ್ರ ಕೇಳುದು. ಮತ್ತೆ ಎಲ್ಲ ಎಕ್ಸ್ಪ್ರೆಸ್ನವರನ್ನು ಎಲ್ಲ ವೇಗದೂತ ಎಲ್ಲ ಎಕ್ಸ್ಪ್ರೆಸ್ ಬಸ್ನವರನ್ನು ಕರೆದು ಒಂದು ಮೀಟಿಂಗ್ ಮಾಡ್ಬೇಕು ಸರ್. ಹೇಳಿದೆ ಸಂತೋಷ್, ನಾವು ಅಡಿಷನಲ್ SP ಅವ್ರು ಬಂದಿದ್ರು, ಸಂತೋಷ್ ಕುಮಾರ್ ಹತ್ರ ನಾನು ಮಾತಾಡಿದೆ. ಏನಂತಂದ್ರೆ ಅವ್ರು ಹೇಳಿದ್ರು, ಇಲ್ಲ ಅದನ್ನು ನಾವು ಮಾಡ್ತೇವೆ, ಆದ್ರೆ ಈಗ ಒಮ್ಮೆಲೆ ಎಲ್ಲರನ್ನು ಎಲ್ಲ ಓನರ್ಸ್ ಅನ್ನು ಕರಿಬೇಕಂದ್ರೆ ಅದು ಈಗ ಆಗುವ ಕೆಲಸ ಅಲ್ಲ. ಆದ್ರೆ ಇದರ ಬಗ್ಗೆ ನಾವು ಎಲ್ಲರಿಗೆ ನೋಟಿಸ್ ಕಳಿಸ್ತೇವೆ, ಎಲ್ಲ ಬಸ್ ಓನರ್ಗೆ ನೋಟಿಸ್ ಕಳಿಸಿ ಅದರ ಬಗ್ಗೆ ನಾವು ಆಕ್ಷನ್ ತಗೊಳ್ತೇವೆ ಅಂತ ಹೇಳಿದ್ದಾರೆ. ಓಕೆ, ಫೈನ್. ಈಗ ನೀವೊಂದು ಗಡುವನ್ನು ವಿಧಿಸಿದ್ರಿ, ಯಾವುದಕ್ಕೆ ಗಡುವನ್ನು ವಿಧಿಸಿದ್ದಲ್ಲಿ ಸಂತೋಷ್ ಕುಮಾರ್ ಅವ್ರ ಜೊತೆ ಮಾತುಕತೆ ಏನು? ಪೊಲೀಸ್ ಸ್ಟೇಷನ್ ಅಲ್ಲಿ ಮಾತುಕತೆ ಆಯ್ತಾ? ಅಂದ್ರೆ ಈ ಹುಡುಗ ತುಂಬಾ ಬಡ ಕುಟುಂಬದವರು, ಅಂದ್ರೆ ಯಾರು ಇಲ್ಲ. ಈಗ ಒಂದು ತಾಯಿ ಇದ್ದಾಳೆ, ಒಂದು ಮದುವೆ ಆಗ್ಲಿಕ್ಕೆ ಹುಡುಗಿ ತಂಗಿದ್ದಾಳೆ, ತಂಗಿ ಅಂದ್ರೆ ಅಕ್ಕ ಒಂದು, ಯಾರು ಇಲ್ಲ ಅವರಿಗೆ, ಮನೆಯಲ್ಲಿ ಯಾರು ಇಲ್ಲ. 1 ವರ್ಷದಿಂದ ಅವರ ಅಪ್ಪ ತೀರೋದ್ರು. ಈಗ ಯಾರು ಮನೆಗೆ ಯಾರು ಅವರಿಗೆ ಗತಿ ಇಲ್ಲ. ಅಂದ್ರೆ ಅವರು ಬಿಡಿ ಕಟ್ಟಿ ಅದೇ ನಿಮ್ಗೆ ಫ್ರೆಂಡ್? ನಮ್ಮ ನೇಬರ್ ಸರ್. ನಿಮ್ಮ ನೇಬರ್? ಓಕೆ. ಎಷ್ಟು ದುಡಿತಿದ್ರು ಅವರು? ಒಂದು 10, 12, 15 ಸಾವಿರ ಮೇಲೆ. 15 ಸಾವಿರ ತನಕ ದುಡಿತಾ ಇದ್ರು. ಈ ಮನೆ ಖರ್ಚೆಲ್ಲ ಅವ್ರ ಪ್ರೀತಮ್ ಅವರೇ ಖರ್ಚಲ್ಲಿ ಹೋಗ್ತಿದ್ದ, ಅವನ ಖರ್ಚಲ್ಲಿ ಹೋಗ್ತಿದ್ದ. ಓಕೆ, ಎಸ್ ಎಸ್, ಓಕೆ. ಅದಕ್ಕೆ ನಾವು ಅವರೇ ಬಸ್ ಓನರ್ ಬಂದಿದ್ದಾಗ ನಮ್ಮದು ಒಂದೇ ಡಿಮಾಂಡ್ ಇದೆ, ಅದಕ್ಕೆ ಅವರು ಏನು ದುಡಿತಿದ್ರು ಅದರ ಅಷ್ಟು ಖರ್ಚು. ಇನ್ಶೂರೆನ್ಸ್ ಕ್ಲೇಮ್ ಅವ್ರು ಹೇಳ್ತಾರೆ, ಇನ್ಶೂರೆನ್ಸ್ ಕ್ಲೇಮ್ ಆಗುತ್ತೆ, ಅದಾಗತ್ತೆ, ಇದಾಗತ್ತೆ. ಅದು ಆಗ್ಲಿಕ್ಕೆ 2 ವರ್ಷ 3 ವರ್ಷ ಅಷ್ಟು ಬೇಗ ಆಗುದಿಲ್ಲ ಸರ್. ಅದುವರೆಗೆ ಅವ್ರ ಮನೆಯವರು ಉಪವಾಸ ಕೂತ್ಕೊಳ್ಬೇಕಾಗತ್ತೆ ಸರ್. ನಾನು ಅದನ್ನೇ ಹೇಳುದು ಎಲ್ಲರಿಗೆ, ಕಿ ಅವರು ಯಾವತ್ತು ಹಾಗೆ ಮಾಡಬಾರ್ದು. ಇವರು ಓನರ್ನವ್ರು ಹಾಗೆ ಹೇಳಿದ್ರಂತ ಇಲ್ಲ ನನಗೇನು ಕೊಡ್ಲಿಕ್ಕಿಲ್ಲ. ಆಗ ನಾನು 5 ಗಂಟೆಗೆ ಇಲ್ಲಿ ಸ್ಟೇಷನಲ್ಲಿ, ಕಾಪು ಸ್ಟೇಷನಲ್ಲಿ ಮೀಟಿಂಗ್ ಇತ್ತು. 5 ಗಂಟೆ ನಾನು ಹೋಗಿದ್ದೆ. ಅವ್ರು ಓನರ್ ಬಂದಿದ್ರು, ಬಸ್ ಓನರ್ ಕಡಾಕಡಿಯಾಗಿ ಹೇಳಿದ್ರು ನನಗೆ ಆಗುದಿಲ್ಲ ಕೊಡ್ಲಿಕ್ಕೆ. ನಾವು ಹಾಗೆ ಹೇಳಿದೆ. ಎಷ್ಟು ಮಂದಿ ಇದ್ರಿ ಪೊಲೀಸ್ ಸ್ಟೇಷನ್ ಅಲ್ಲಿ? ನಾವೊಂದು 50 ಜನ ಇದ್ರಿ. ಓಕೆ. ಅವರು ಇದ್ರು. ಅವ್ರು ಏನಂತಂದ್ರು, ನಾನು ಕಡೆ ಆಗುದಿಲ್ಲ ಅಂತ ಹೇಳಿದ್ರು. ಆಮೇಲೆ ಅಡಿಷನಲ್ SP ಅವರು ನಾವು ಹೇಳಿದ್ವಿ, ಅವರು ನಮಗೆ ಮಾತು ಕೊಟ್ಟಿದ್ದಾರೆ ಅವತ್ತಿನ ಇದನ್ನು ಬಸ್ಸನ್ನು ನಿಲ್ಲಿಸಿದ್ದನ್ನು ಬಂದ್ ಮಾಡ್ಲಿಕ್ಕೆ. ಅವ್ರು ಹೇಳಿದ್ರು, ಇಲ್ಲ ನಾನು ಭರವಸೆ ಕೊಡ್ತೇನೆ, ನೀವು ಇಲ್ಲದನ್ನು ಇಲ್ಲಿಗೆ ನಿಲ್ಲಿಸಿ ಬಿಡಿ, ನಾನು ಭರವಸೆ ಕೊಡ್ತೇನೆ ಅಂತ ಅಡಿಷನಲ್ SP ಅವರು ಬಂದವರು ಸಂತೋಷ್ ಅವರು ಹೇಳಿದ್ರು. ಅದಕ್ಕೆ ನಾವು ಅಲ್ಲಿಂದ ಹೊರಟಿದ್ವಿ. ಅಲ್ಲಿ ಯಾವತ್ತು ಏನು ಯಾರಿಗೂ ಒಂದೇ ಬಸ್ಸಿಗೆ ಆದ್ರೂ ಯಾರಿಗಾದ್ರೂ ಅಲ್ಲಿ ಏನು ಅನ್ಯಾಯ ಆಗ್ಲಿಲ್ಲ. ಸೀದಾ ಬಂದ್ವಿ. ಬಂದ್ಮೇಲೆ ಇವತ್ತು ನಾನು ಹೇಳಿದೆ ಸಂತೋಷ್ ಕುಮಾರ್ ಹತ್ರ ಒಂದೇ ಮಾತು ಕೇಳಿದೆ, ಸರ್ ನೀವು ಕೊಟ್ಟ ಭರವಸೆಗೆ ನಾವು ಸಹಕಾರ ಕೊಟ್ಟಿದ್ದೇವೆ, ಕರೆಕ್ಟ್, ನಿಮ್ಮ ಭರವಸೆಯನ್ನು ನೀವು ಉಳಿಸ್ಕೊಳ್ಬೇಕು ಅಷ್ಟೇ, ಕರೆಕ್ಟ್. ಆಮೇಲೆ ಈಗ ನಾನು ಬಂದೆ, ಮತ್ತೆ ಅವರು ಹೇಳಿದ್ರು ಅಂತೆ ಅಲ್ಲಿ ಸೆಟಲ್ಮೆಂಟ್ ಏನಾಯ್ತು ಅಂತ ನಾವು ಮತ್ತೆ ಮಾತಾಡೋಣ. ನಾನು ಸೂರ್ಯ ಶೆಟ್ಟಿ ಅವ್ರ ಹತ್ರ ಕೇಳಬೇಕು, ಎಷ್ಟು ಆಕ್ಸಿಡೆಂಟ್ಸ್ಗಳನ್ನ ನೀವು ಆಗೋದಲ್ಲಿ ನೋಡಿದ್ರಿ? ನನ್ನ ಮೊದಲನೇ ಪ್ರಶ್ನೆ ಸೂರ್ಯ ಶೆಟ್ರೆ, ಈ ನಂದಿ ಮೋಟರ್ಸ್ ಬಸ್ ಹೋಗಿ ನಿಂತಂತ ಮೀನಿನ ಲಾರಿ ಕೆಟ್ಟು ಹೋಗಿ ನಿಂತಂತ ಮೀನಿನ ಲಾರಿಗೆ ಹೋಗಿ ಬಸ್ಸು ಹೊಡೆದಿದೆ. ಆ ಬಸ್ನ ಒಳಗೆ ಇದ್ದಂತ ಪ್ರೀತಮಿಗೆ ಏನು ರಾಡ್ ಏನೋ ತಾಗಿದೆ, ಇಲ್ಲಿಗೆ ತಾಗಿತ್ತ, ಕುತ್ತಿಗೆ ತಾಗಿತ್ತು. ಹಾಗಾಗಿ ಅದು ಭೀಕರವಾಗಿ ಆಯ್ತು. ಹಾಗಾಗಿ ಆತರ ಸಾಯ್ಲೇಬೇಕಾಗಿ ಬಂತು. ನನ್ನ ಮೊದಲನೇ ಪ್ರಶ್ನೆ ಸೂರ್ಯ ಶೆಟ್ರೆ, ಅಲ್ಲಿ ನಿಂತಂತ ಮೀನಿನ ಲಾರಿ ನಿಂತಿದ್ದು ಸರಿಯಾ ತಪ್ಪ? ಅದು ಯಾವಾಗ ಕೆಟ್ಟು ಹೋಗಿದ್ದು, ಮತ್ತೆ ಸರಿಯಾದ್ರೆ ಯಾಕೆ ಸರಿ, ತಪ್ಪಾದ್ರೆ ಯಾಕೆ ತಪ್ಪು? ಅದು ತಪ್ಪು. ಯಾಕೆಂದ್ರೆ ಈ ಮೂಲ ಕಾರಣ ಎಕ್ಸ್ಪ್ರೆಸ್ ಯಾವ್ದು ಆಕ್ಸಿಡೆಂಟ್ ಕಾರಣ ಟೆಂಪದಿಂದ. ಅದು ಯಾವಾಗ ಕೆಟ್ಟೋಗಿದ್ದು? ಯಾವಾಗ ಕೆಟ್ಟೋಗಿದ್ದು ನಾನು ನೋಡಿದ್ದು ಮಧ್ಯಾಹ್ನ ನೋಡಿದ್ದೇನೆ. ಇದು ಆಗಿದ್ದು ಯಾವಾಗ? ಇದು ಸಂಜೆ ಆಗಿದ್ದು. ಸಂಜೆ ನಾನು ಆ ಟೈಮಲ್ಲಿ ಕಾಪಲ್ಲಿ ಇರ್ಲಿಲ್ಲ, ಸ್ವಲ್ಪ ಹೊರಗೆ ಹೋಗಿದ್ದೆ. ಆ ಟೈಮಲ್ಲಿ ನನಗೆ 6 ಗಂಟೆ 2 ನಿಮಿಷಕ್ಕೆ ನನ್ನ ಫೋನ್ ಬಂತು, ಈಗ ಆಕ್ಸಿಡೆಂಟ್ ಆಗಿದೆ ಅಂತ. ನನ್ಗೆ ಗೊತ್ತಾಯ್ತು ಇಲ್ಲೇ ಸ್ಪಾಟ್ ಅಂತ. ಎಲ್ಲಿ ಕೇಳಿದೆ, ಕಲ್ಲೆ ಹತ್ರ ಎದುರಲ್ಲಿ. ಅದೇ ಗೊತ್ತಾಯ್ತು, ಇದಕ್ಕೆ ಹೊಡೆದಿದ್ದು ಟೆಂಪ. ಈಗ ಏನಂದ್ರೆ ಅವರು ಟೆಂಪ ಹಾಳಾದ ಕೂಡಲೇ ಒಂದು ಪೊಲೀಸ್ ಇಲಾಖೆ ತಿಳಿಸಬೇಕಿತ್ತು, ನಮ್ಗೆ ಬ್ಯಾರಿಕೇಡ್ ಬೇಕು. ಅಲ್ಲಿ ಒಂದು 10 ಫೀಟ್ ಮುಂದೆ ಅವರು ಇಟ್ಟು ಅದಕ್ಕೆ ನಾವು ಸೇಫ್ ಕೊಟ್ಟಿದ್ರೆ ನಮ್ಮ ಹುಡುಗ ಸಾಯ್ಲಿಕ್ಕೆ ಚಾನ್ಸ್ ಇರಲಿಲ್ಲ. ಯಾಕೆಂದ್ರೆ ಆ ಮಗ ಯಾರು ಅಲ್ಲ, ನಮ್ಮ ಮನೆ ಮಗನೇ. ನನ್ಗೆ ಏನು ಯಾರು ಆಕ್ಸಿಡೆಂಟ್ ಆದ್ರೆ ನಮ್ಗೆ ಬೇಜಾರಾಗೋದು ನಮ್ಮ ಮಕ್ಕಳು, ನಮ್ಮ ನೆರೆಕರ, ನಮ್ಮ ಊರಿನವರಂತ. ಸತ್ತದಲ್ಲ, ಇವರು ಕೊಂದದ್ದು, ಆ ಟೆಂಪದವ ಕೊಂದದ್ದು.
ಬಸ್ ಸ್ಪೀಡ್ ಹೋಗುವಾಗ ಆ ಬದಿಯಲ್ಲಿ ವೆಹಿಕಲ್ ನಿಲ್ಲಕ್ಕೆ ಚಾನ್ಸ್ ಇಲ್ಲ. ಆಯಿತು, ಅವ ಬ್ಯಾರಿಕೇಡ್ ಇಲ್ಲದಿದ್ರೆ ತಂದ್ರಲ್ಲಿ ಒಂದು 10 ಫೀಟ್ ಮೊದಲು ಏನಾದ್ರು ಒಂದು ಸಿಗ್ನಲ್, ಏನಾದ್ರು ಸಪ್ಪು ಇಲ್ಲದಿದ್ರೆ ಒಂದು ಕಲ್ಲಿಟ್ಟು, ಅದು ತಾಕತ್ತಿಲ್ಲದಿದ್ರೆ ಆ ಡ್ರೈವರ್ ಆಗಲಿ ಕ್ಲೀನರ್ ಆಗಲಿ ಅಲ್ಲಿ ನಿಲ್ಲಿಸ್ಬೇಕಿತ್ತು. ಇದು ನಿಲ್ಲಿಸದೆ ಹೋದದ್ದು ಇದು ದೊಡ್ಡ ಇದಾಗಿದೆ, ಅನಾಹುತಾಗಿದೆ. ಮೂಲ ಕಾರಣ 100ಕ್ಕೆ 100 ಟೆಂಪ. ಈ ಪೊಲೀಸ್ ಇಲಾಖೆ ಅಂದ್ರೆ ನನ್ನ ವಿನಂತಿ ಏನಂದ್ರೆ, ಪೊಲೀಸ್ ಇಲಾಖೆನವ್ರು ಒಂದು ಆ ಬಡ ಕುಟುಂಬಕ್ಕೆ ಆ ಬಸ್ಸಿನ ಮೇಲೆ ಯಾವ ರೀತಿ ಇದು FIR ಮಾಡಿದ್ದಾರೆ ಅದೇ ರೀತಿ ಆ ಟೆಂಪೋದವರಿಗೆ ಅದೇ ರೀತಿ ಅವರಿಗೆ FIR ಮಾಡಿ ಆ ಪಾಪ ಕುಟುಂಬಕ್ಕೆ 2 ಗಾಡಿಯಿಂದ ಕಡೆಯಿಂದ ಅದು ತೀರೋಗಿ ನಾವು ಹಣಕ್ಕಾಗೆಲ್ಲ ಆ ಕುಟುಂಬದವರು ಒಂದು ದಿನ ಅವರು ಇರುವ ತನಕ ಆಗುವ ವ್ಯವಸ್ಥೆಯನ್ನು ಪೊಲೀಸ್ ಇಲಾಖೆಯವರು ಮಾಡಿದ್ರೆ ಅದಕ್ಕಿಂತ ಒಳ್ಳೆ ಕೆಲಸ ಯಾವುದಿಲ್ಲ ಅಂತ ನನ್ನೊಂದು ಆಸೆ. ತುಂಬಾ ಬೇಸರ ಆಗಿದೆ, ತುಂಬಾ ಬೇಸರ. ಆ ತರ ಮನುಷ್ಯ ಯಾರು ನೋಡಿ ಹುಟ್ಟಿ. ಸುರೇಶ್ ಶೆಟ್ರೆ, ನಿನ್ನೆ ಆ ಹುಡುಗನದ್ದು ಮರಣಾನಂತರದ ಕೆಲಸಗಳನ್ನೆಲ್ಲ ನೀವೇ ಮಾಡಿದ್ರಿ? ಹೌದು, ನಾನು ಹೋಗಿದ್ದೇನೆ. ನಾನು ಬೆಳಿಗ್ಗೆ 8 ಗಂಟೆ ಹೋಗಿದ್ದೇನೆ. 8 ಗಂಟೆ ಹೋದವ ಅದು ಕೆಲಸ ಎಲ್ಲ ಮುಗಿಸಿ ನಾನು ಮನೆಗೆ ಬಂದು ಸ್ನಾನ ಮಾಡಿ ನಂತರ ನಾನು ಊಟ ಮಾಡಿದ್ದು. ಯಾಕೆಂದ್ರೆ ನಾನಲ್ಲಿ ಲೋಕಲ್ ಪ್ರತಿಯೊಂದು ಮನೆಗೆ ಹೋಗ್ತಾನೆ. ಆದ್ರೆ ವಿಶೇಷ ಏನಿಲ್ಲ, ಅವರ ತಂದೆ ತಾಯಿ ನನ್ನ ಪ್ರೀತಿಯಿಂದ ನಾನು ಇದ್ರು. ನನ್ನ ಅಕ್ಕ ಆಗಿದ್ದಾರ ಅದೇ ರೀತಿ ಅವರ ಪ್ರೀತಿ ಇತ್ತು. ಅವರು ಅಂತ ನನ್ನ ಅಣ್ಣನಾಗೆ ಈ ಮಕ್ಕಳನ್ನು 3 ಮಕ್ಕಳನ್ನು ನನ್ನ ಇದೇ ಮೇಲೆ ನಾನು ಇದು ಮಾಡಿದ್ದೇನೆ. ಎಲ್ಲಿ ಹೋದ್ರೆ ನಾನು ಅಷ್ಟು ಪ್ರೀತಿ ಮಾಡ್ತಿದ್ದೆ. ಆದ್ರೆ ನಾನು ಪ್ರೀತಿ ಅಂದ್ರೆ ನನ್ನ ಮೊದಲಿನ ದಿವಸ ನಾವು ಒಟ್ಟಿಗೆ ಒಂದು ಕಡೆಯಲ್ಲಿ ಊಟ ಮಾಡಿದ್ದೇವೆ ರಾತ್ರಿ. ಅದೇ ಇವತ್ತು ನೋಡಿದವ ನಮಗೆ ಸಿಗ್ಲಿಲ್ಲ ಅಂತ ಅದೊಂದು ಬೇಜಾರು. ಇದು ಎಕ್ಸ್ಪ್ರೆಸ್ ಬಸ್ ನಾವು ವೇಗದ ಹೇಳ್ತೇವೆ, ವೇಗ ಜಾಸ್ತಿ ಆಗ್ತದೆ ನೋಡಿ. 10 ನಿಮಿಷಕ್ಕೆ ಒಂದು ಪರ್ಮಿಟ್ ಕೊಡ್ತಾರೆ. ಅದು ಕಾರಣ ನಾವು ಇಲಾಖೆ ನಾವು ಹಣ ನಾವೊಂದು ವಿಷಯ ಹೇಳ್ತೇವೆ, ನಾವು ಹಣ ಮಾಡಿ ಇನ್ನೊಬ್ಬರ ಜೀವ ತೆಗಿಲಿಕ್ಕೆ ಅದನ್ನು ಮಾತಾಡೋಣ. ಈಗ ಏನ್ ಹೇಳಿದ್ರೆ ಸಂತೋಷ್ ಕುಮಾರ್ ಬಂದಿದ್ರಲ್ಲ, ಅವ್ರ ಹತ್ರ ನಾನು ಹೇಳಿದೆ ನಮಗೆ ಹೀಗೆ ಹೋಗುವ ಬಸ್ ಅಗತ್ಯ ಪ್ರೈವೇಟ್ ನಮಗೆ ಪ್ರೈವೇಟ್ ಬಸ್ ಬೇಡ ಅಂತ ನಾನು ಸೀದಾ ಹೇಳಿದ್ದೇನೆ. ಅದಕ್ಕೆ ಹೇಳುದು ಅದಕ್ಕೆ ನೀವು ಲೆಟರ್ ಕೊಡ್ಬೇಕು, ಅದು ನೀವು ಅದರ ಬಗ್ಗೆ ಹೋಗ್ಬೇಕು. ನಾನು ಹೇಳಿದೆ ಸಂತೋಷ್, ನೀವು ಅದಕ್ಕೆ ಮುಂದೆ ಹೋದ್ರೆ ನಾವು ಅದರ ಇದನ್ನೇ ಬರ್ಬೋದು, ನೀವು ಅದಕ್ಕೆ ಆಕ್ಷನ್ ತಗೊಳ್ಬೇಕಂದ್ರೆ ಮೊನ್ನೆ SI ಅವರು ಹೇಳಿದ್ರು, ನನ್ನ SS ಅವ್ರ ಹತ್ರ ಹೇಳಿದ್ರು. ನಾನು ಬಂದ ಮೇಲೆ ಇಲ್ಲಿ ನೋಡಿದ ಆಕ್ಸಿಡೆಂಟ್ ಅಲ್ಲಿ ಎಲ್ಲ ಆಕ್ಸಿಡೆಂಟ್ ಮೇನ್ ಇರುವುದು ಕಾರಣ ಎಕ್ಸ್ಪ್ರೆಸ್ನವರು. ಅವ್ರು ಸೀದಾ ಹೇಳಿದ್ರು, SI ಅವರು ಹೇಳಿದ್ರು ಮೇನ್ ಇರುವುದು ಅವರೇ. ನಾನು ಬಂದಿಗಿಂದ ನೋಡ್ತಿದ್ದೇನೆ ಅಲ್ಲಿ ಅದು ಆಕ್ಸಿಡೆಂಟ್ ಇದು ಆಕ್ಸಿಡೆಂಟ್ ಎಕ್ಸ್ಪ್ರೆಸ್ ಅವರದೇ ಆಗ್ತಿದೆ. ಸೀದಾ ಅವರು ಹೇಳಿ, ನಾನು ಅದಕ್ಕೆ ಹೇಳುದು ನಮಗೆ ಪ್ರೈವೇಟ್ ಬಸ್ ಬೇಡವೇ ಬೇಡ. ಗೌರ್ಮೆಂಟ್ ಅವರಿಗೆ ಸ್ಪೀಡ್ ಲಿಮಿಟ್ ಉಂಟು, ಎಲ್ಲ ಕರೆಕ್ಟ್ ಕ್ಲಿಯರ್ ಅಲ್ಲಿ ಹೋಗ್ತದೆ. ಎಲ್ಲಿ ಅದು ಒಂದು ಗೌರ್ಮೆಂಟ್ ಬಸ್ ಅದು ಇದುವರೆಗೆ ಏನದು ಕಂಪ್ಲೇಂಟ್ ಉಂಟು ಸೂರ್ಯ ಅವರೇ ಹೇಳಿ? ಇಲ್ಲ. ಕಾಪಲ್ಲಿ KSRTC ಬಸ್ ಆಕ್ಸಿಡೆಂಟ್ ಆದದ್ದು ಒಂದು 4 ವರ್ಷದ ಮೊದಲು ನಮ್ಮ ಹುಡುಗ ಒಂದು ತೀರೋಗಿದ. ಅದು ಬಿಟ್ರೆ KSRTC ಯಾವುದು ಕಂಪ್ಲೇಂಟ್ ಇಲ್ಲ ಸರ್. ಎಲ್ಲರೂ ಎಲ್ಲ ಈಗ ಸಚಿನ್ ಅವ್ರೆ, ನಾನು ನಿಮ್ಮ ಹತ್ರ ಕೇಳೋದು, ನೀವು ಆ ಊರಿನವರಾಗಿರೋದ್ರಿಂದ ಆಕ್ಸಿಡೆಂಟ್ ನಡೆದು ಎಷ್ಟೊತ್ತಿಗೆ ನೀವು ಅಲ್ಲಿಗೆ ಹೋಗಿದ್ರಿ? ನಾನು 10 ನಿಮಿಷದಲ್ಲಿ 10 ನಿಮಿಷದಲ್ಲೇ ಹೋಗಿದ್ದೇನೆ. ಓಕೆ. ಆಗ ಹೋಗುವಾಗ ಸರ್ ನನಗೆ ತುಂಬಾ ಬೇಸರದ ವಿಷಯ ಆಗಿದೆ ಅಂತ ಗೊತ್ತುಂಟ ಸರ್. ಅಲ್ಲಿ ಎಲ್ಲರೂ ಬಸ್ ತೆಗೀರಿ ಅಂತ ಹೇಳ್ತಾರೆ. ಅವನ ಹೆಣ ಅಲ್ಲಿ ಬಿದ್ದಿದೆ. ಯಾರು ಆ ಹೆಣವನ್ನು ಎತ್ಕೊಂಡು ಕಳಿಸುವ ಯಾರು ಇಲ್ಲ. ಬಸ್ ಕ್ಲಿಯರ್ ಮಾಡಿ, ಬಸ್ ಡಿಪಾರ್ಟ್ಮೆಂಟ್ ಅವರು ಸರ್, ಅವ್ರು ಡಿಪಾರ್ಟ್ಮೆಂಟ್ ಅವರು ಬೇಜಾರು ಮಾಡಿದ್ರು ಪರವಾಗಿಲ್ಲ. ಡಿಪಾರ್ಟ್ಮೆಂಟ್ ಅವರು ಗಾಡಿ ತೆಗೀರಿ, ಇಲ್ಲಿ ಹೆಣ ಉಂಟು, ಅದನ್ನು ಮೊದಲು ಕಳಿಸುವಂತ ಯಾರು ಯೋಚನೆ ಮಾಡಲಿಲ್ಲ ಸರ್ ಆ ಜಾಗದಲ್ಲಿ. ಅದನ್ನು ನೋಡಿದ್ರೆ ಇದೊಂದು ಒಳ್ಳೆ ಪಾಯಿಂಟ್ ಇದೆ ಆಕ್ಚುಲಿ. ಸುರೇಶ್ ಶೆಟ್ರೆ, ನೀವು ಮಾನವೀಯತೆ ಅಂತ ಏನೊಂದು ಫಿಲ್ಮ್ ಅಲ್ಲಿ ಕೂಡ ಅಣ್ಣಾಮಲೈ ಅವರು ಅದರ ನಂತರ ಅವ್ರು ತುಂಬಾ ಸ್ಟೇಟ್ಮೆಂಟ್ಸ್ ಅನ್ನು ಕೂಡ ಕೊಟ್ಟಿದ್ರು ಪ್ರೆಸ್ ಕಾನ್ಫರೆನ್ಸ್ ಮುಖಾಂತರ. ಆಕ್ಸಿಡೆಂಟ್ ಆದಾಗ ಆತನನ್ನ ಫಸ್ಟ್ಗೆ ನೀವು ಆಸ್ಪತ್ರೆಗೆ ಸೇರಿಸಬಹುದು ಅಥವಾ ಹೆಣವನ್ನ ನೀವು ಆಸ್ಪತ್ರೆಗೆ ತಗೊಂಡು ಹೋಗಬಹುದು, ಅದರಿಂದ ಯಾವುದೇ ತರಹದ ನಿಮಗೆ ಲೀಗಲ್ ತೊಂದರೆ ಆಗುದಿಲ್ಲ ಅಂತ ಅಣ್ಣಾಮಲೈ ಅವರು ಹೇಳಿದ್ರು. ಹೌದಾ ಅಲ್ವಾ? ನಾನು ಹೇಳಿದ್ ಕರೆಕ್ಟ್ ಇದೆಯಾ? ಕರೆಕ್ಟ್ ಅಲ್ಲ? ಆದ್ರೆ ಯಾಕೆ ಜನ ಇದನ್ನ ಫಸ್ಟಿಗೆ ಆ ಹೆಣವನ್ನ ತೆಗೆಯೋದಕ್ಕೆ ಮುಂದೆ ಬರೋದಿಲ್ಲ? ಮುಂದೆ ಅಂದ್ರೆ ಅದಕ್ಕೆ ಕೆಲವು ಸಲ ನಮ್ಗೆ ದೇವರ ದಯದಲ್ಲಿ ಕಾಪಲ್ಲಿ ಒಂದು ಆಂಬುಲೆನ್ಸ್ ಕೊಟ್ಟಿದ್ದಾರೆ, ನನಗೆ ಕೊಟ್ಟಿದ್ದಾರೆ. ಈಗ ಹೆಣ ಒಂದು ಸಡನ್ ಕೊಂಡೋಗ್ಬೇಕಾದ್ರೆ ನಮ್ಮ ಈಗ ಆಂಬುಲೆನ್ಸ್ ಸೀರೂರು ಮಠ ಸ್ವಾಮಿ ಅವರು ಕೊಟ್ಟದ್ದು. ನಾನು ಆ ಟೈಮಲ್ಲಿ ಇದ್ದಿದ್ರೆ ಅದೇ ಸ್ಪಾಟ್ ಅಲ್ಲಿ ನಾನು ಇರ್ತೇನೆ. ಯಾಕೆಂದ್ರೆ ನಾನು ನೀವು ಎಲ್ಲ ಟೈಮಲ್ಲಿ ನೀವೆಲ್ಲೋ ಇರ್ತೀರಿ. ಹೌದೌದು, ನೀವೆಲ್ಲ ಮಂಗಳೂರಲ್ಲಿ ಇದ್ರಿ, ಬಾಂಬೆನಲ್ಲಿ ಇದ್ರಿ. ನಾನು ಆ ಟೈಮಲ್ಲಿ ನಾನು ಫಸ್ಟ್ ಫೋನ್ ಮಾಡಿದ್ದು ಪೊಲೀಸ್ ಸ್ಟೇಷನ್ಗೆ, ಇಲ್ಲಿ ಆಕ್ಸಿಡೆಂಟ್ ಆಗಿದೆ, ನೀವು ಯಾರು ಬಂದ್ರು ಇದು ಆಂಬುಲೆನ್ಸ್ ಬೀಗ ಕೊಟ್ಟುಬಿಡಿ ಅಂತ. ಆವಾಗ ನಮ್ಮ ಸುರೇಶ್ ಅಂತ ನನ್ನ ಫ್ರೆಂಡ್ ಸುರೇಶ್ ಶೆಟ್ಟಿ ಅವರು ಟೆಂಪೋ ಚಾಲಕರು, ಅವರು ಬಂದು ಪೊಲೀಸ್ ಸ್ಟೇಷನ್ಗೆ ಬಂದು ನಮ್ಮ ಗಾಡಿಯನ್ನು ಹಿಡ್ಕೊಂಡೋಗಿ ಈ ಪ್ರೀತಮ್ ಡೆಡ್ ಬಾಡಿಯನ್ನು ಅಲ್ಲಿ ಉಡುಪಿಯಲ್ಲಿ ಇಟ್ಟು ಬಂದಿದ್ದಾರೆ. ಅದು ತುಂಬಾ ಒಳ್ಳೆ ಕೆಲಸ ಮಾಡಿದೆ. ಯಾಕೆಂದ್ರೆ ಅಣ್ಣಾಮಲೈ ಸರ್ ಹೇಳಿದ ಹಾಗೆ ಒಂದು ಸೂರಿ ಅಲ್ಲ 100 ಸೂರಿ ಬೇಕಂತ. ನಮ್ಮ ಕಾಪಿನಲ್ಲಿ ಸೂರಿ ನನ್ನಂತಾಗೆ ಕೆಲಸ ಮಾಡುವವರು ಸೂರಿ ಅವರು ಇದ್ದಾರೆ. ಯಾಕೆಂದ್ರೆ ನಾವು ಕಾಪಲ್ಲಿ ಒಂದು ಆಕ್ಸಿಡೆಂಟ್ ಆದ್ರೆ 1-2-5 ನಿಮಿಷದಲ್ಲೇ ಒಂದು ಕ್ಲಿಯರ್ ಮಾಡ್ತೇವೆ. ಏನೇ ಆಗ್ಲಿ, ಬಿದ್ದವರಾಗ್ಲಿ, ಡೆಡ್ ಬಾಡಿ ಇರ್ಲಿ, ಗಾಡಿ ಇರ್ಲಿ, ನಾವು ಕ್ಲಿಯರ್ ಮಾಡ್ತೇವೆ. ಯಾಕೆಂದ್ರೆ ನಮ್ಮಿಂದ ನಮ್ಮ ಊರು ಇನ್ನೊಬ್ಬರಿಗೆ ಯಾರಿಗೆ ತೊಂದರೆ ಆಗ್ಬಾರ್ದು ಅಂತ. ನಾವು ಹೈವೇಲಿ ಏನೇ ಆಗ್ಲಿ
ನಾವು ಯಾರಿಗೆ ತೊಂದರೆ ಮಾಡೋದು, ನಾನು ಇಷ್ಟು ರಿಕ್ವೆಸ್ಟ್ ಮಾಡೋದು ಅಂದರೆ ನಮ್ಮ ಫ್ರೆಂಡ್ ಹತ್ರ, ನೀವು ಏನೇ ಮಾಡಿ ಪ್ರತಿಭಟನೆ ಮಾಡಿ, ಇನ್ನೊಬ್ಬರಿಗೆ ತೊಂದರೆ ಆಗದ ರೀತಿಯಲ್ಲಿ ಪ್ರತಿಭಟನೆ ಮಾಡಿ. ನಮಗೆ ಯಾರಿಂದ ತೊಂದರೆ ಆಗಿದೆ ಅವರನ್ನು ನಾವು ನಿಲ್ಲಿಸಿ ಇನ್ನೊಬ್ಬರು. ಯಾಕೆಂದ್ರೆ ಒಂದು ಗಾಡಿಯಲ್ಲಿ ಬೇರೆ ಬೇರೆ ರೀತಿ ಪೇಷಂಟ್ ಇರ್ತಾರೆ. ಕರೆಕ್ಟ್. ಅವ್ರು ಏನಾದ್ರೂ ಅಲ್ಲಿ ಆದ್ರೆ ನಮಗೆ ಸಾಪಾಗ್ತಾರೆ. ಅದಕ್ಕೆ ನಾವು ದಯಮಾಡಿ ನಮ್ಮ ಕಾಪು ಒಳ್ಳೆಯವರು, ಒಳ್ಳೆ ಹೆಸರುಂಟು, ಒಳ್ಳೆ ಜಾಗ, ಜನರು ಒಳ್ಳೇದೇ, ಅದೇ ಒಂದು ರಿಕ್ವೆಸ್ಟ್. ಸರಿ ಸೂರ್ಯ ಅವ್ರು, ನಿಮ್ಮ ಮಾತಿಗೆ ನಾನು ಒಪ್ತೇನೆ. ಆದ್ರೆ ನಾನು ಹೇಳುವುದೇನೆಂದ್ರೆ, ಅದೇ ಬಸ್ಸಿನವರು ತಪ್ಪು ಮಾಡಿದ್ರೆ ಯಾರಾದ್ರೂ ನಿಲ್ಲಿಸಿ, ಏನು ಮಾರ ನೀನು ಯಾಕೆ ಹಾಗೆ ಮಾಡಿದೆ, ಅಲ್ಲಿ ತಾಗಿಸಿಕೊಂಡು ನೀನು ಓಡಿ ಬಂದೆ, ನಿಲ್ಲಿಸಿ ಕೇಳಿದ್ರೆ ಇಡೀ ಉಡುಪಿ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಸ್ಟ್ರೈಕ್ ಮಾಡ್ತಾರೆ ಸರ್. ಆಗ ಯಾರಿಗೂ ಪ್ಯಾಸೆಂಜರ್ಗೆ ಪ್ರಾಬ್ಲಮ್ ಆಗುದಿಲ್ವಾ? ಒಬ್ಬನೇ ಜೀವ ಹೋಗಿದೆ, ನಿಲ್ಲಿ ಸ್ವಲ್ಪ, ನ್ಯಾಯ ಬೇಕು ನಮಗೆ, ನಿಲ್ಲಿ ಸ್ವಲ್ಪ, ಆಗುದಿಲ್ವಾ? ಪಬ್ಲಿಕ್ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಅದೇ ಯಾರದ್ದು ಜೀವ ಹೋಗಿದ್ದಕ್ಕೆ ನಾವು ಮಾತಾಡಿದಲ್ಲ ಸರ್. ನಮ್ಮ ಮನೆಯದ್ದೆಂತ ಇದುಂಟಾ? ಅವನು ನಮ್ಮ ಊರಿನವನು, ನಮ್ಮ ಹುಡುಗ, ಪಾಪದವನು, ಬಡ ಕುಟುಂಬದವನು, ಅವನಿಗೆಂತದ್ದು ನ್ಯಾಯ ಬೇಕಂತೇಳಿ ನಾವು ಹೊರಡುದು. ಯಾರದ್ದು ಮನೆ ನಿಲ್ಲಿಸಿ ನಮಗೆಂತ ಆಗ್ಲಿಕ್ಕೆ, ಯಾರನ್ನು ರೋಡಲ್ಲಿ ನಿಲ್ಲಿಸಿ ನಮ್ಗೆ ಎಂತ ಲಾಭ ಉಂಟು ಸರ್? ಸರಿ 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 ಸೂರ್ಯ ಶೆಟ್ಟರ್, ನಾನೊಂದು ಕೇಳಬೇಕು. ಇದು ಪ್ರಶ್ನೆ ಸರಿಯೋ ತಪ್ಪೋ ಅನ್ನೋದು ಅದು ಆಮೇಲೆ ವಿಮರ್ಶೆಗೆ ಬಿಟ್ಟಿದ್ದು, ಅದು ನಿಮಗೂ ಬಿಟ್ಟಿದ್ದು ಮತ್ತು ವೀಕ್ಷಕರಿಗೂ ಬಿಟ್ಟಿದ್ದು. ಯಾಕೆ ಕಾಪು ಮತ್ತೆ ಉಚ್ಚಿಲ ಭಾಗದಲ್ಲಿ ಸ್ವಲ್ಪ ಜಾಸ್ತಿ ಆಕ್ಸಿಡೆಂಟ್ ಆಗ್ತಾ ಇರುವಂಥದ್ದು? ಯಾಕೆ? ಒಂದು ನಿಮಿಷ, ಅಲ್ಲಿ ನಿಮಗೆ ಗೊತ್ತಿರಬೇಕು, ಒಂದು 6 ತಿಂಗಳ ಹಿಂದೆ ಒಬ್ರು ಮಹಿಳೆ ಅವರಲ್ಲಿ ಉಚ್ಚಿಲದಲ್ಲಿ ನಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಒಂದು ಬಸ್ ಆಕೆಗೆ ಹೊಡೆದು ಬಹಳ ಭೀಕರವಾಗಿ ಅವರು ಹಾರಿ ಹೋಗಿ ಅವರು ಡೆತ್ ಆಗಿದ್ದು ನಿಮಗೆ ಗೊತ್ತಿದೆ. ಮತ್ತೆ ಇನ್ನೊಂದು ಇತ್ತೀಚೆಗೆ ನಾನು ನಿಟ್ಟೆ ಆಕ್ಸಿಡೆಂಟ್, ಪಂಜಾಬ್ನ ಹುಡುಗ, ಅದು ನಿಟ್ಟೆ ಸೈಡಲ್ಲಿ ಬರ್ತದೆ. ಬಟ್ ಸ್ಟಿಲ್ ಕಾಪು ಮತ್ತು ಉಚ್ಚಿಲ ಭಾಗದಲ್ಲಿ ಆಕ್ಸಿಡೆಂಟ್ ಯಾಕೆ ಜಾಸ್ತಿ? ಒಂದನೇದಾಗಿ ನಮ್ಮ ಈಗ ಕಾಮಗಾರಿ ಆಗ್ತುಂಟು, ಅದಕ್ಕೆ ನಾವು ಒಂದು ಸರ್ವಿಸ್ ರೋಡ್ ಮೊದಲು ಕೊಟ್ಟಿದ್ರೆ ಈ ತರ ಘಟನೆ ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ನಾನು ಈ ಪ್ರಶ್ನೆ ನಿಮಗೆ ಯಾಕೆ ಕೇಳ್ತಾ ಇದ್ದೇನೆ ಅಂತಂದ್ರೆ, ಯು ಆರ್ ದ ರೈಟ್ ಪರ್ಸನ್. ನೀವು ಕಾಪು ಉಚ್ಚಿಲದಲ್ಲಿ ಎಲ್ಲೇ ಒಂದು ಆಕ್ಸಿಡೆಂಟ್ ಆಯ್ತು, ಒಂದು ಡೆಡ್ ಬಾಡಿ ಬಿತ್ತು ಅಂತಂದ್ರೆ ಫಸ್ಟಿಗೆ ಬರುದು ನೀವೇ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ನಿಮಗೆ ಫೋನ್ ಮಾಡೋದು ನಮಗೆ ಗೊತ್ತಿದೆ, ಮತ್ತು ನೀವು ಎಷ್ಟು ಸಮಾಜ ಸೇವೆ ಅಲ್ಲಿ ಮಾಡ್ತಾ ಇದ್ದೀವಿ. ಸೊ ಯು ಆರ್ ದ ರೈಟ್ ಪರ್ಸನ್. ಹಾಗಾಗಿ ವೀಕ್ಷಕರೇ, ನಾನು ಈ ಪ್ರಶ್ನೆ ಅವ್ರು ನೇರವಾಗಿ ಕೇಳ್ತಾ ಇದ್ದೇನೆ, ಹೇಳಿ. ಅದೇ ಇನ್ನೊಂದಂದ್ರೆ, ನಮ್ಮ ಊರಿನವರು, ನಮ್ಮ ನೇಬರ್ ಒಂದು ಬೈಕ್ ಹಿಡ್ಕೊಂಡು ಬರುವವರು ಈಗ ಅವರು ಬೇಕಂತಲೇ ಸಾಯುವ ಸ್ಥಿತಿಯಲ್ಲಿ ಬರ್ತಾರೆ. ಯಾಕಂದರೆ ನಾವು ಈ ರೀತಿ ಹೋದರೆ ಏನಾಗ್ತದೆ ಅಂತ ಅವರು ಅರ್ಥ ಮಾಡೋದಿಲ್ಲ ಬೈಕ್ನವರು. ಈಗ ನಮ್ಮ ಹೈವೇಯಲ್ಲಿ ಕೆಲಸ ಆಗ್ತಾ ಉಂಟು, ಈ ಮಧ್ಯದಲ್ಲಿ ಒಂದು 2.5 ಫೀಟ್ ಜಾಗ ಇಟ್ಟಿದ್ದಾರೆ, ಅದು ಮಧ್ಯದಲ್ಲಿ ಹೈವೇಲಿ. ಅದು ಈಗ ಡಿವೈಡರ್ ಮಿಡ್ಲಲ್ಲಿ 2.5 ಫೀಟ್ ಒಂದೊಂದು ಈ ರೋಡ್ ಮಾಡಿದಲ್ಲಿ ಬಿಟ್ಟಿದ್ದಾರೆ. ಅದು ನನ್ನ ಅಂದಾಜು ಹೇಳ್ತದೆ, ಅದು ಮರಣದ ದಾರಿ ಇರಬೇಕು. ಯಾಕೆಂದ್ರೆ ಅದು ಬಂದ್ ಮಾಡಿದ್ರೆ ಕೆಲವು ಜೀವ ಉಳಿತದೆ. ಈ ಕೆಲವು ಜನ ರಪ್ಪ ಮನೆಗೆ ಹೋಗ್ಬೇಕಂತ ಇಲ್ಲಿಂದ ಹೋಗ್ತಾರೆ, ಅದು ಕಾಲು ತಾಗ್ತದೆ, ಆದ್ರೂ ಗಾಡಿ ಪಾಸ್ ಆಗ್ತದೆ. ಆ ರೀತಿ ಮೊದಲು ಅದನ್ನು ಬಂದ್ ಮಾಡಬೇಕು. ಎಲ್ಲಿ ಡಿವೈಡರ್ ಬೇಕಾ ಅದೇ ಆಂಗ್ಲ್ ಅಲ್ಲಿ ಹೋದ್ರೆ ಏನಾಗುದಿಲ್ಲ. ಮತ್ತೆ ಇನ್ನೊಂದಂದ್ರೆ, ಮನೆಯವರೊಂದು ಜಾಗ್ರತೆ ಬೇಕು. ನಮ್ಗೆ ಇರೋದು ಒಂದೊಂದೇ ಮಕ್ಕಳು. ಈಗ ಮೊದ್ಲೇನಾಗಿ 10-15 ಹುಟ್ಟಿಸಿದವ್ರು ಯಾರು ಇಲ್ಲ. ಈಗ ನಾವು ಲೆಕ್ಕ ಹಾಕೋದು, ನಮ್ಮ ಮಗ ಇದು ಇಂಜಿನಿಯರ್ ಕಲಿತಿದ್ದಾನೆ, ನನ್ನ ಮಗ ಇದು ಏನು ಡಾಕ್ಟರ್ ಕಲಿತಿದ್ದಾರೆ ಅಂತ ಕೆಲವು ಜನ ಲೆಕ್ಕ ಹಾಕ್ಬೋದು. ನಾವು ಕೂಲಿ ಕೆಲಸ ಮಾಡುವಾಗ ನಾವು ದುಡ್ದು ಮನೆಗೆ ತಂದು ನಾವು ಊಟ ಮಾಡಿದ್ದು ಇಷ್ಟು ಇವತ್ತಿಗೆ ನೆನಪಾಗ್ತದೆ. ಈಗ ಏನಂದರೆ, ನಾವು ಹೈಫೈವೇ ತೋರಿಸೋದು. ನಮ್ಮ ಮಗ ಹೋಗ್ತಾನಂತ ಲೆಕ್ಕ ಹಾಕೋದಿಲ್ಲ, ಅವ ಹೇಳಿದ ಗಾಡಿ ಕೊಡ್ತಾರೆ, ಹೇಳಿದ ಪಾಕೆಟ್ ಮನಿ ಕೊಡ್ತಾರೆ. ಅದಕ್ಕೆ ಅವರಿಗೆ ಏನಂದರೆ, ನಾವು ಹೈವೇಲಿ ಹೋಗುವಾಗ ನಾವು ಇಷ್ಟು ಸ್ಪೀಡ್ ಹೋಗಬೇಕು. ಅದೇ ಸ್ಪೀಡ್ ಹೋಗುವಾಗ ಎದುರಲ್ಲಿ ಏನಾದ್ರೆ ಒಂದು ನಾಯಿ, ಏನಾದ್ರೆ ಹಾವು, ಏನಾದ್ರೂ ಒಂದು ಅಡ್ಡ ಬಂದ್ರೆ ಇವರು ಏನ್ ಮಾಡ್ತಾರೆ? ನಮ್ಮ ಕಾಪು ಪರಿಸರದಲ್ಲಿ ನಮ್ಮ ಊರಿನವರು ಇದ್ದಾರೆ. ಸಾಧಾರಣ 40% ನಮ್ಮ ಸ್ಟೂಡೆಂಟ್ ಯಂಗ್ಸ್ಟರ್ ಎಲ್ಲ ಅಂಗವನಂದ್ರೆ ನಮ್ಮ ಡ್ಯಾಮೇಜ್, ಕೈಯ ಕಾಲ ಡ್ಯಾಮೇಜ್ ಆದವರೇ ನನ್ನ ಇದರಲ್ಲಿ ಬರ್ತಾರೆ. ನಾನು ಕೇಳ್ತೇನೆ, ಸರ್ ನಿನ್ನೆ ನಾಯಿ ಅಡ್ಡ ಬಂತು, ನಿನ್ನೆ ಇದಾಯ್ತು. ಆ ರೀತಿ ಆಗ್ಲಿಕ್ಕೆ ಕಾರಣ ಏನಂದ್ರೆ, ನಮ್ಮ ಸ್ಪೀಡ್ ಎಷ್ಟುಂಟು ಅಷ್ಟೇ ಹೋಗಿ, ಬೈಕ್ ಬಿಡುವುದು ಕಷ್ಟ ಅಲ್ಲ. ಅಂದ್ರೆ ಈಗ ಹೈವೇನಲ್ಲಿ ರೋಡ್ ಕ್ಲಿಯರ್ ಇದ್ರೆ ದಯವಿಟ್ಟು ಓವರ್ ಸ್ಪೀಡ್ ಹೋಗಬೇಡಿ. 120 ಫಾಸ್ಟ್. ನಾವು ಸೌಂಡ್ ಮಾತ್ರ ಇಲ್ಲಿ, ಬೈಕ್ ಅಲ್ಲಿ ಇರ್ತದೆ, ಪಾಂಗಳದಲ್ಲಿ ಪಾಸ್ ಆಗ್ತದೆ. ಆವಾಗ ಅಲ್ಲಿ ಏನಾದ್ರೂ ಆಗಿದ್ರೆ ಯಾರು ನಮ್ಮಿಂದ ಆಗೋದು. ಇನ್ನೊಂದು ವಿಷಯ ಅಂದ್ರೆ, ನಮ್ಮ ಇಲಾಖೆಯವರು ಈಗ ಶಿಟ್ಟಾಗಿ ಹೆಲ್ಮೆಟ್ ಕಡ್ಡಾಯ ಮಾಡಿದ್ದಾರೆ. ಅದು ದೇವರನ್ನೇ ಕಂಟಿನ್ಯೂ ಮಾಡಬೇಕು. ನನ್ನ ಒಂದು ವಿನಂತಿ ಅಂದ್ರೆ, ಮೊನ್ನೆ ಇದು ನಾನು ಚಾನಲ್ ನೋಡಿದ್ದೇನೆ, ಯಾರ ಮಾತಾಡಿದ್ರು. ಯಾಕೆಂದ್ರೆ ಈಗ ಒಂದು ಪೊಲೀಸ್ ಅವರಿಗೆ ಒಳ್ಳೇದಾಯ್ತು, ಹಣ ಮಾಡ್ಲಿಕ್ಕೆ ಒಳ್ಳೇದಾಯ್ತು, ನಮ್ಮ ಒಂದು ಕಾನೂನು ಇದು ಮಾಡಿದ್ರೆ ಹೆಲ್ಮೆಟ್ ಅಂತ ನೋಡಿ. ಹಣ 100 ರೂಪಾಯಿಗಿಂತ ಜೀವಕ್ಕಿಂತ 100 ರೂಪಾಯಿ. ಒಂದು ಮಾತು ತಪ್ಪು ನಾನು ಹೇಳ್ತೇನೆ, ಅವರ ಮಗನಿಗೆ ಗಾಡಿ ತೆಗೆದು ಕೊಡ್ಲಿ, ಹೆಲ್ಮೆಟ್ ಬಿಡುವುದು ಅವ್ರಿಗಿಷ್ಟ. ನಾವು ನಮ್ಮ ನೆರೆಕರ, ನಮ್ಮ ಊರಿನವ್ರು ನೋಡ್ಬೇಕು. ಅವರು ಒಂದು ಮಾತು ಹೇಳಿದರೆ 100 ಕೊಟ್ಟು 100ಕ್ಕೆ ಇದು ಮಾಡಿದೆ ಅಂತ ಇಲ್ಲ. ನಾನು ಇನ್ನೊಂದು ಹೇಳ್ತೇನೆ, ಪೊಲೀಸ್ ಅವರು ಈ ವಿಷಯದಲ್ಲಿ ಹಣ ತಗೊಳ್ಬಾರ್ದು. ಪ್ರತಿ ಒಂದು ಜನರಿಗೂ
ಸ್ಟ್ರಿಕ್ಟ್ಲಿ ಮಾಡಿ, ತುಂಬ ಜೀವ ಉಳಿತದೆ. ತುಂಬ ನಮ್ಮ ಮಗ ಆಗಲಿ ನಮ್ಮ ನೆರೆಕರ ಆಗಲಿ ಉಳಿದ್ರೆ ನಮಗೆ ದಿನ ನಾವು ಬೈಕ್ ಸ್ಟಾರ್ಟ್ ಮಾಡುವಾಗ ನಾವು ಅಂದಾಜು ಮಾಡಬೇಕು, ನಮ್ಮ ತಂದೆ ತಾಯಿ ಮನೆಯಲ್ಲಿದ್ದಾರೆ, ತಂಗಿ ತಮ್ಮ ಇದ್ದಾರೆ, ನಾವು ಅವರಿಗಾಗಿ ನಾವು ವಾಪಸ್ ಬರ್ಬೇಕಂತ ನೆನಪು ಮಾಡಿ ಬೈಕ್ ಸ್ಟಾರ್ಟ್ ಮಾಡಬೇಕು. ಭಾರಿ ಒಳ್ಳೆ ಮಾತನ್ನು ಹೇಳಿದೆ. ನಾನು ಸಚಿನ್ ನಿಮ್ಮ ಹತ್ರ ಬರ್ತೇನೆ, ಒಂದು ಸಣ್ಣ ಬ್ರೇಕನ್ನು ತಗೊಳ್ಳೋಣ. ವೀಕ್ಷಕರೇ, ನಾನು ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೆ, ಒಂದು ಮಾತನ್ನು ಹೇಳಿದೆ, ಮೊನ್ನೆ ನಡೆದಂಥ ಆಕ್ಸಿಡೆಂಟ್ ಒಂದು ನಮಗಿದೊಂದು ನೆಪ ಈ ಕಾರ್ಯಕ್ರಮ ಮಾಡೋದಕ್ಕೆ. ಆ ಥರದ ಭೀಕರ ದುರಂತ ಆಗದೇ ಇರಲಿ ಅನ್ನೋದೇ ಈ ಕಾರ್ಯಕ್ರಮದ ಆಶಯ. ಇದನ್ನು ಇಟ್ಕೊಂಡು ಸಾಕಷ್ಟು ವಿಚಾರಗಳನ್ನು ನಾವಿಲ್ಲಿ ಮಾತನಾಡ್ತಿದ್ದೇವೆ. ಅದಕ್ಕೆ ಒಂದೊಂದೇ ಪಾಯಿಂಟ್ಸ್ಗಳು ನಿಮ್ಮ ಗಮನಕ್ಕೆ ಬರ್ತಾ ಇದೆ ಅಂತ ನಾವು ಅಂದ್ಕೊಂಡಿದ್ದೇವೆ. ಈಗ ಒಂದು ಸಣ್ಣ ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿತದೆ. ಎಸ್, ಬ್ರೇಕ್ ಆದಮೇಲೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಸಾಕಷ್ಟು ಮಂದಿ ಫೋನಿಗೆ ಟ್ರೈ ಮಾಡ್ತಾ ಇರೋದು ನಮ್ಮ ಗಮನಕ್ಕೆ ಬಂದಿದೆ. ಆದರೆ ಸ್ವಲ್ಪ ಹೊತ್ತಿನ ನಂತರ ಗೆಸ್ಟ್ಗಳ ಜೊತೆ ಮಾತನಾಡಬೇಕಾಗಿದೆ. ಅದಾದ ನಂತರ ನಿಮ್ಮ ಅಭಿಪ್ರಾಯಕ್ಕೂ ಕೂಡ ವೇದಿಕೆ ಖಂಡಿತ ನಾವು ಕಲ್ಪಿಸಿಕೊಡ್ತೇವೆ. ಈ ಹೊತ್ತಿನಲ್ಲಿ ನಮ್ಮ ಜೊತೆ ಮಾತನಾಡ್ತಾ ಇದ್ದಾರೆ ಮೊನ್ನೆ ಕಾಪುವಿನಲ್ಲಿ ನಡೆದಂಥ ಘಟನೆ, ಆಕ್ಸಿಡೆಂಟಿಗೆ ಸಂಬಂಧಪಟ್ಟ ಹಾಗೆ ಸೂರಿ ಶೆಟ್ಟಿ ಕಾಪು ಅವರಿದ್ದಾರೆ ಮತ್ತು ಸಚಿನ್ ಶೆಟ್ಟಿ ಇಬ್ಬರು ಕೂಡ ಕಾಪುವಿನವರು. ಮೊನ್ನೆ ಆಕ್ಸಿಡೆಂಟ್ ಆದ 10 ನಿಮಿಷದಲ್ಲಿ ಅವರಿಬ್ಬರು ಕೂಡ ಅಲ್ಲಿ ಹಾಜರಿದ್ದರು. ಹಾಗಾಗಿ ಆಕ್ಸಿಡೆಂಟನ್ನು ಹೆಚ್ಚು ಕಡಿಮೆ ಅವ್ರು ನೋಡಿದ್ದಾರೆ ಅಂತಲೇ ಹೇಳ್ಬೋದೇನೋ. ಸೊ ಸಚಿನ್ ಶೆಟ್ಟಿ, ನಾನೀಗ ನಿಮ್ಮ ಹತ್ರ ಒಂದು ಕೇಳಬೇಕು. ಈಗ ಈ ವಾಟ್ಸ್ಆಪ್ ಅನ್ನ ಯೂಸ್ ಮಾಡೋದ್ರಲ್ಲಿ ನಮ್ಮಂತ ಯಂಗ್ಸ್ಟರ್ಸ್ಗಳೇ ಸ್ವಲ್ಪ ಜಾಸ್ತಿ. 40 and 50 and 60 ಇಯರ್ಸ್ ನವರಿಗೆ ತಕ್ಷಣಕ್ಕೆ ಇದನ್ನ ತೆಗೆದು ವಾಟ್ಸ್ಆಪ್ ಅಲ್ಲಿ ಕಳಿಸಬೇಕು ಅಂತ ಏನು ಆಗೋದಿಲ್ಲ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೇನೆ ಅಂತಂದ್ರೆ, ಮೊನ್ನೆ ನಡೆದಂತ ಈ ಆಕ್ಸಿಡೆಂಟ್ ಇದೆಯಲ್ಲ, ಆಗಿ ವಿದಿನ್ 15 ಮಿನಿಟ್ಸ್ ನನಗೆ 6 ಗ್ರೂಪ್ ಇಂದ ಬಂದಿದೆ. ಅದೇ ಫೋಟೋ 6 ಗ್ರೂಪ್ ಇಂದ ಬಂದಿದೆ, ಅಂದ್ರೆ 600 ಜನರಿಗೆ ರೀಚ್ ಆಗಿದೆ. ಈ ಫಸ್ಟ್ ತೆಗೆದು ವಾಟ್ಸ್ಆಪ್ ಅಲ್ಲಿ ತೆಗೆದು ಅದು ಭೀಕರವಾದಂತ ಫೋಟೋಗ್ರಾಫ್ ಅನ್ನ ದಯವಿಟ್ಟು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಅದು ದೊಡ್ಡ ತಪ್ಪೇ ಸರ್, ತಪ್ಪು. ಏನಂತೀರಿ ನೀವು ಇದಕ್ಕೆ? ಅದೇ ನಾನು ಹೇಳೋದು, ನೀವು ಕೇಳಿದ ಒಳ್ಳೇದಿಲ್ಲದೆ ನಾನೇ ಹೇಳೋನು. ಹೇಳಿ. ನಾನು 10 ನಿಮಿಷದಲ್ಲಿ ಅಲ್ಲಿದ್ದೆ. ಆಗ ಆ ಹುಡುಗಿಯನ್ನು ಕರ್ಕೊಂಡೋಗಿ ಆಗಿತ್ತು ಅನ್ನೋಟೇಟಲ್ಲಿ. ಆ ಹುಡುಗಿ ರೋಡಲ್ಲಿ ಬಿದ್ದಿದ್ದಾಳೆ, ಅವಳು ಫೋಟೋವನ್ನು ತೆಗೆದು ಅಷ್ಟು ಬೇಗದಲ್ಲಿ ವಾಟ್ಸಪ್ ಹಾಕಿ ಆಗಿದೆ. ಈ ಹುಡುಗನ ಹೆಣ ಅಲ್ಲೇ ರೋಡಲ್ಲೇ ಬಿದ್ದಿದೆ. ಅದನ್ನು ಎತ್ಕೊಂಡು ಕಳಿಸುವ ಬಗ್ಗೆ ಯಾರು ಯೋಚನೆ ಮಾಡುವುದಿಲ್ಲ. ಅದನ್ನು ವಾಟ್ಸಪ್ ಅಲ್ಲಿ ಫೋಟೋ ತೆಗೆದು ವಾಟ್ಸಪ್ ಅಲ್ಲಿ ಹಾಕುದೆ. ಎಲ್ಲರೂ ಫೋಟೋ ತೆಗೆಯುವುದರಲ್ಲೇ ಇದ್ದಾರೆ ಸರ್. ಅದನ್ನು ಎತ್ಕೊಂಡು ಯಾರು ಗಾಡಿಯಲ್ಲಿ ಹಾಕೊಂಡು ಕರ್ಕೊಂಡು ಹೋಗುವ ಅದರಲ್ಲಿ ಯಾರು ಇಲ್ಲ. ಮತ್ತೊಂದು ವಿನಂತಿ, ಎಲ್ಲರಲ್ಲಿ ವಿನಂತಿ, ಎಲ್ಲಿ ಆಕ್ಸಿಡೆಂಟ್ ಆದರೂ ಒಂದು ಅದನ್ನು ಫೋಟೋ ತೆಗೆದು ಭೀಕರ ಆಗೋದು. ಅಲ್ಲಿ ಗ್ರೂಪ್ ಅಲ್ಲಿ ಎಲ್ಲ ಲೇಡೀಸ್ ಇರ್ತಾರೆ, ಕೆಲವರಿಗೆ ಆ ಫೋಟೋಸ್ ಎಲ್ಲ ನೋಡಿದ್ರೆ ಆಗುದಿಲ್ಲ ಸರ್, ತುಂಬಾ ಡಿಸ್ಟರ್ಬ್ ಆಗ್ತದೆ ಲೇಡೀಸ್ ಗಳಿಗೆ. ಅದನ್ನ ನೋಡಿದ ತಕ್ಷಣ ಅವ್ರಿಗೆ ಬಿಡಿ, ಅಂದ್ರೆ ಅವರು ಇದು ಮಾತ್ರ, ನಮ್ಮಂತವರಿಗೂ ತುಂಬಾ ಡಿಸ್ಟರ್ಬ್ ಆಗಿಬಿಡ್ತದೆ ಒಂದು. ಆಮೇಲೆ ವಾಟ್ಸ್ಆಪ್ ನಲ್ಲಿ ಹಾಕ್ಲೇಬೇಕು ಅಂತಿದ್ರೆ ಖಂಡಿತ ಈಗ ಪರ್ಸನಲಿ ಖಂಡಿತ ಸೆಂಡ್ ಮಾಡಿ. ಅದನ್ನ ಸೆಂಡ್ ಮಾಡೋದ್ರ ಜೊತೆಗೆ ಈಗ ಎಲ್ಲಾ ಮೊಬೈಲ್ ಸ್ಮಾರ್ಟ್ ಫೋನ್ಸ್ ಗಳಲ್ಲೂ ನೀವು ಎಡಿಟ್ ಮಾಡುವಂತ ಆಪ್ಷನ್ ಇದ್ದೇ ಇದೆ. ಅದನ್ನ 50% ಬ್ಲರ್ ಆದ್ರೂ ಮಾಡಿ ಕೆಳಗಡೆ ಹಾಕಿ, ಈ ತರ ಆಗಿದೆ, ಬ್ರೈನ್ ಹೊರಗಡೆ ಬಂದಿರೋ ವಿಜುವಲ್ ಇದು, ಹಾಗಾಗಿ ಇದನ್ನ ಬ್ಲರ್ ಮಾಡಲಾಗಿದೆ ಅಂತ. ಆಗ ಡಿಸ್ಟರ್ಬ್ ಅಂತೂ ಖಂಡಿತ ಆಗೋದಿಲ್ಲ. ಏನಂತೀರಿ ಸುರೇಶ್ ಶೆಟ್ರೆ? ಕರೆಕ್ಟ್. ನನಗೆ ಒಂದು ಮಾತು ಅಂದರೆ, ನಾನು ಮೊನ್ನೆ ಆ ಸ್ಪಾಟಲ್ಲಿ ಇರಲಿಲ್ಲ, ಆದರೆ ಈ ಫೋಟೋ ನೋಡಿದೆ. ಫೋಟೋ ನೋಡುವಾಗ ನಮ್ಮ ಸಚಿನ್ ಶೆಟ್ಟಿ ತುಂಬ ಮಾತಾಡಿದಾಗೆ ಕಾಣ್ತದೆ ನಿಜವಾಗ್ಲೇ. ಒಂದು ಯಾಕೆಂದರೆ ಅವ ಮಾತಾಡಿದ ತಪ್ಪಿಲ್ಲ ಇದರಲ್ಲಿ. ನಾನು ಸಚಿನ್ ಇದೆ ನಮ್ಮ ಸ್ಟುಡಿಯೋದವ್ರು ಕರೆಯುವಾಗ, ನಾನು ಸಚಿನ್ ಎಲ್ಲಿದ್ದೆ ಅಂತ ಕೇಳುವಾಗ ನಾನು ಸ್ಟೇಷನಲ್ಲಿದ್ದೇನೆ. ಆವಾಗ ಇವ್ರದ್ದು ಮಾತುಕತೆ ಆಗ್ತಾ ಉಂಟು. ಯಾಕಂದರೆ ಈ ಸಿಸ್ಟಮ್ ಮಾಡಿದ್ದರಿಂದ ಆ ಮನೆಯವರಿಗೆ ಏನೋ ಒಂದು ಊಟಕ್ಕೆ ಗಂಜಿ ಏನಾದರೂ ತಿನ್ಬೋದಂತ ಆ ವ್ಯವಸ್ಥೆಯನ್ನು ಇವತ್ತು ಇವರ ಗ್ರೂಪ್ ಒಂದು ಮಾಡಿದೆ. ಅದು ನನಗೆ ತುಂಬ ಖುಷಿಯಾಗಿದೆ. ಸಚಿನ್ ಫ್ರೆಂಡ್ಸ್ ಅವರು ತುಂಬ ಖುಷಿ. ನಮ್ಮ ಇಲಾಖೆಯವರು ಒಟ್ಟು ಸೇರಿ ಮಾತಾಡಿ, ಮತ್ತೆ ಏಕೆಂದರೆ ಅದು ನಾವು ಈ ಸ್ಥಿತಿ ನೋಡುವಾಗ ನಮ್ಮ ವಾಹನರು ಯಾರೇ ಇರಲಿ, ಯಾರ ಹತ್ರ ಇರದೇ ಯಾರು ಗಾಡಿ ಹಾಕಲಿಲ್ಲ, ಎಕ್ಸ್ಪ್ರೆಸ್ ಬಸ್ ಹಾಕಲಿಲ್ಲ. ಆದರೆ ಅವರು ಒಂದು ಮಾನವೀಯವಾಗಿ ಆದ ಘಟನೆ ನಂತರ ಮನೆಯವರನ್ನು ಭೇಟಿಯಾಗಿ ಏನು ಅವ್ರ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ ಇರ್ತದೆ, ಅವ್ರಿಗೆ ಏನಾದರೂ ಅವರಿಗೆ ಏನಾದರೂ ಪರಿಹಾರ ಒಂದು ತನ್ನ ಕೈಯಿಂದ ಎಷ್ಟಾದರೂ ಒಂದು ಕೊಟ್ಟು ಅವರು ಪುಣ್ಯ ಇದು ಮಾಡೇ ಆಗೋದೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗೋದು. ಕರೆಕ್ಟ್. ಇವರು ಮಾಡೋದಲ್ಲ, ಯಾರನ್ನು ನಾವು ಕೊಲೆ ಮಾಡ್ಲಿಕ್ಕೆ ಆಗೋದಿಲ್ಲ, ಇವರು ಕೊಂದದಲ್ಲ. ಆದ್ದರಿಂದ ಅವರಿಗೆ ಅದು ತಪ್ಪಿಂದು ಗೊತ್ತಾದ ಕೂಡಲೇ ಮನೆಯವರಿಗೆ ಒಂದು ಭೇಟಿ ಕೊಟ್ಟು ಅವರನ್ನು ಸಮಾಧಾನ ಮಾಡಿ ಅವ್ರಿಗೆ ಏನಾದರೂ ವ್ಯವಸ್ಥೆ ಮಾಡಿದ್ರೆ ಅದು ತುಂಬ ಒಂದು ಒಳ್ಳೆ ಕೆಲಸ ಅಂತ ಕಾಣ್ತದೆ. ಅದು ನಾನು ಇವತ್ತು ತುಂಬ ಖುಷಿಯಿಂದ ಇವರು ನಮ್ಮ ಪಬ್ಲಿಕ್ಕಿಗೆ ಆಗಲಿ ನಮ್ಮ ಪೊಲೀಸರಿಗೆ ಆಗಲಿ ಸಚಿನ್ ಮಾತಾಡಿದ್ರಂತ ಅವರೊಂದು ಮನಸ್ಸಿಗೆ ಬೇಜಾರು ಮಾಡಬೇಡಿ. ಯಾಕಂದರೆ ಇವತ್ತು ಮಾಡಿದಾರಿಂದ ಇವತ್ತು ಏನೋ ಒಂದು
ಅವರೆಲ್ಲ ಕ್ಲಿಯರ್ ಮಾಡಿ ಅವರಿಗೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅದೊಂದು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ದಟ್ಸ್ ಅ ಗುಡ್ ಪಾಯಿಂಟ್ ಸುರೇಶ್ ಶೆಟ್ರೆ, ನೀವು ಅದನ್ನ ರೇಸ್ ಮಾಡಿದ್ದು. ಸಚಿನ್ ಅವರೇ, ನೀವು ಈ ವಿಚಾರವಾಗಿ ಏನಾದರೂ ಹೇಳೋದಕ್ಕೆ ಬಯಸ್ತೀರಾ? ಯಾಕೆ ಅಂತಂದ್ರೆ ನೀವು ಅಲ್ಲಿ ಮಾತನಾಡಿರೋದನ್ನ ನಾವು ಗಮನಿಸ್ತಾ ಇದ್ದೇವೆ. ಅಡಿಷನಲ್ SP ಸಂತೋಷ್ ಕುಮಾರ್ ಅವರು ಬಹಳ ಹಿರಿಯರು ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸಾಕಷ್ಟು ವರ್ಷ ಸೇವೆಯನ್ನು ಸಲ್ಲಿಸಿದವರು ಮತ್ತು ಪೊಲೀಸರಿಗೆ ಅವ್ರದ್ದೇ ಆದಂಥ ಗೌರವ ಈ ಸಮಾಜದಲ್ಲಿದೆ. ಪೊಲೀಸ್ ಅಂತಂದ್ರೆ ಪ್ರೊಟೆಕ್ಷನ್. ಸೊ ನೀವು ನಿಮ್ಮ ಸ್ನೇಹಿತರುಗಳ ಜೊತೆ ಸೇರಿ ನಿಮ್ಮ ಆಕ್ರೋಶ ಆ ಮೂಮೆಂಟ್ ಅಲ್ಲಿ ಏನಿದೆ ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಆ ನಿಟ್ಟಿನಲ್ಲಿ ನೀವೇನಾದ್ರೂ ಮಾತನಾಡಿದ್ರ ಬಗ್ಗೆ ಏನಾದ್ರೂ ಕ್ಲಾರಿಫಿಕೇಶನ್ ಕೊಡೋದಕ್ಕೆ ಬಯಸ್ತೀರಾ? ತುಂಬಾ ಜನರಿಗೆ ಬೇಜಾರಿರ್ಬೋದು. ದಯವಿಟ್ಟು ಸ್ವಲ್ಪ ಫುಲ್ ಸ್ಕ್ರೀನ್ ಆನ್ ಸ್ಕ್ರೀನ್ ಸಚಿನ್ ದಯವಿಟ್ಟು ಏನಾದ್ರು ಹೇಳ್ತೀರಾ? ತುಂಬಾ ಜನರಿಗೆ ನಾನು ಮಾತಾಡಿದ್ದು ಅವನು ಯಾಕೆ ಅಷ್ಟು ಹಾರಬೇಕು, ಅವನಿಗೇನಾಗತ್ತೆ, ಇಲ್ಲ ನಾವೆಲ್ಲ ಇಲ್ವಾ ಸುಮ್ನೆ, ಎಲ್ಲ ಬಸ್ ಎಲ್ಲ ಬಂದ್ ಮಾಡಿದ, ಯಾಕೆ ಬಂದ್ ಮಾಡಿದ, ಹಾಗೆ ಹೀಗೆ ತುಂಬಾ ಚರ್ಚೆ ಆಗ್ತಾ ಉಂಟು ಸರ್. ನಾನು ಅದರ ಬಗ್ಗೆ ಯೋಚನೆನೂ ಮಾಡುದಿಲ್ಲ. ಯಾಕಂದ್ರೆ ನನಗೆ ಆಗತ್ತಲ್ಲ, ನಂಗೆ ಅವರ ಮನೆ ಪರಿಸ್ಥಿತಿ ಎಂತ, ಅವ್ರ ಮನೆಯವರು ಹೇಗೆ ಇದ್ದಾರೆ, ಅವ್ರ ಮನೆಯವರು ಇನ್ನು ಹೇಗೆ, ನನಗೆ ಗೊತ್ತುಂಟು ಅದರ ಬಗ್ಗೆ ಎಂತ ಅಂತ ವಿಷಯ. ಹಾಗಾಗಿ ನನಗೆ ಅವರು ಯಾರು ಏನು ಹೇಳಿ ನನಗೆ ಇದಿಲ್ಲ. ಆದ್ರೆ ಪೊಲೀಸ್ ನಮ್ಮ ಡಿಪಾರ್ಟ್ಮೆಂಟ್ನವರಿಗೆ ನನ್ನ ಬಾಯಿಂದ ನನ್ನಿಂದ ಏದಾದ್ರು ತಪ್ಪಾಗಿದ್ದರೆ ನನಗೆ ಕ್ಷಮೆ ಮಾಡಬೇಕು ಅಂತ ನಾನು ಅವರ ಹತ್ರ ಒಂದು ಕೇಳ್ತೇನೆ, ಡಿಪಾರ್ಟ್ಮೆಂಟ್ ಅವರ ಹತ್ರ. ಐ ಥಿಂಕ್ ಎಸ್. ಸೊ ಈ ಕಾರ್ಯಕ್ರಮದ ಮೂಲಕ ಪೊಲೀಸ್ ಇಲಾಖೆಯವರು ಖಂಡಿತ ಈ ಕಾರ್ಯಕ್ರಮ ನೋಡ್ತಾ ಇರ್ಬೋದು. ಅವರು ನೇರವಾಗಿ ಹಿ ಹ್ಯಾಸ್ ಟೇಕನ್ ದಿಸ್ ಅಪಾರ್ಚುನಿಟಿ. ಅವರು ಆ ಸಂದರ್ಭದಲ್ಲಿ ಸಹಜವಾಗಿ ಯಾರಿಗಾದರೂ ಕೂಡ, ಮತ್ತು ಅವರ ಫ್ರೆಂಡ್ ಅಂತಲೂ ಹೇಳ್ತಾರೆ, ಅವರ ನೇಬರ್ ಅಂತಲೂ ಹೇಳ್ತಾರೆ, ಮತ್ತು ಅವ್ರು ಸ್ವಲ್ಪ ವಾಯ್ಸ್ ರೇಸ್ ಮಾಡಿ ಮಾತಾಡಿದ್ದಲ್ಲಿ ಏನಾದರೂ ತಪ್ಪಿದ್ರೆ ಖಂಡಿತವಾಗಿ ಅವರು ಅದಕ್ಕೆ ಕ್ಷಮೆಯನ್ನು ಕೇಳ್ತಾ ಇದ್ದಾರೆ. ಮತ್ತು ನೋಡಿ, ಇನ್ನೊಂದು ವಿಷಯ ಇದೆ ಸುರೇಶ್ ಶೆಟ್ರೆ, ಅಲ್ಲಿ ಈ ಥರದ ಅನಾಹುತ ಯಾವುದೇ ಒಂದು ವಿಚಾರ ಆದಾಗ ಯಾರಾದರೂ ಒಬ್ರು ಮುಂದೆ ಬಂದು ಮಾತನಾಡಿದ್ರು ಅಂತ ಆದರೆ ಬಾರಿ ಬಂದ ಮಾತಾಡಿದ ಹಾರಿದ ಅಂತ ಯಾರು ಬದಲಿಲ್ಲದ್ರೆ ಒಬ್ರು ಇಲ್ಲೋ ಹಾಗಾದ್ರೆ ಕಾಪುವಲ್ಲಿ ಮಾತಾಡೋದಕ್ಕೆ, ಒಬ್ರು ಇಲ್ಲೋ ಉಚ್ಚಿಲದಲ್ಲಿ ಮಾತನಾಡೋದಕ್ಕೆ ಅನ್ನೋಂಥ ವಿಷಯ ಬರ್ತದೆ. ಇಲ್ಲ ಅದು ಉಂಟು. ನಾವು ಯಾವಾಗ ನಮ್ಗೆ ನೋವಾಗುತ್ತೆ, ನಮ್ಮ ಮನೆಯವ್ರು ಸತ್ರೆ ಮಾತ್ರ ಇನ್ನೊಬ್ರು ಬೇಕು. ನಾವು ತಪ್ಪಾಗೋದು, ನಾವು ಮಾತಾಡಿ ತಪ್ಪ ಅಂತ ಹೇಳ್ತಾರಲ್ಲ, ಅದೇ ಅವರ ಮನೆಗೆ ಪರಿಸ್ಥಿತಿ ಬಂದ್ರೆ ಅವ್ರು ಏನ್ ಮಾಡ್ತಾರೆ ಆ ಟೈಮಲ್ಲಿ, ಅದು ಆಲೋಚನೆ ಮಾಡ್ಲಿ. ಸೂರಿ ಸಚಿನ್ ಮಾತಾಡಿದಂತ ಅವರು ಕೆಲವು ಜನ ಇದ್ದಾರೆ ನಮ್ಮ ಊರಿನಲ್ಲಿ. ನಾವು ಏನ್ ಮಾಡಿದ್ರೆ ಒಳ್ಳೇದಕ್ಕೆ ನಾವು ಆ ಜಾಗದಲ್ಲಿ ಉಂಟಲ್ಲ ತುಂಬಾ ಜನ ಮಾತಾಡಿದ್ದಾರೆ. ನಿಂಗೆ ಯಾಕೆ ಬೇಕು ಮಾರ, ನೀನ್ ಸುಮ್ಮನೆ ಇಲ್ಲು, ಸೈಡಲ್ಲಿ ಇಲ್ಲು, ತುಂಬಾ ಜನ ಹೇಳಿದೆ. ನಾನು ಹೇಳಿದೆ ಯಾರದು ಮಾತನ್ನು ನಾನು ಕೇಳುದಿಲ್ಲ, ನನಗೆ ಆ ಹುಡುಗನಿಗೆ ನ್ಯಾಯ ಬೇಕು ಅಷ್ಟೇ. ನಾನು ನನ್ನದೊಂದೇ ಇದ್ದದ್ದು ಆ ಹುಡುಗನಿಗೆ ನ್ಯಾಯ ಬೇಕು ಅಷ್ಟೇ. ಈಗ ವ್ಯವಸ್ಥೆ ಮಾಡಿದ್ದಾನೆ, ಅದೇ ನನಗೆ ಅವರು ಮತ್ತೆ ಅವರ ಫ್ರೆಂಡ್ಸ್ ಎಲ್ಲ ಸೇರಿ ಅಡಿಷನಲ್ SP ಅವರು ಬಂದಿದ್ದು ನಾನು ನೋಡಿದ್ದೇನೆ. ಇವರು ಬಸ್ ಓನರ್ ಎಲ್ಲಿದ್ರು, ಅದು ತುಂಬಾ ಖುಷಿ, ತುಂಬಾ ಸಂತೋಷದ ವಿಷಯ ಇವ್ರು ಮಾಡಿದ್ದಾರೆ. ನನ್ಗೆ ಗೊತ್ತಿಲ್ಲ, ನಾನು ಇಷ್ಟು ವರ್ಷದಿಂದ ನಾನು ಆಕ್ಸಿಡೆಂಟ್ ಹೋಗಿದ್ದೇನೆ, ಏನೇನಾಗಿದೆ, ಏನೇನು ಕಾಂಪ್ರಮೈಸ್ ಆಗಿದೆ, ಈ ರೀತಿ ಮಾಡಿಕೊಟ್ಟವ್ರ ಕಾಪಲ್ಲಿ ಯಾರಿಲ್ಲ. ಫಸ್ಟ್ ಟೈಮ್ ಇದು, ಫಸ್ಟ್ ನನ್ನ ಇಷ್ಟರಲ್ಲಿ ಫಸ್ಟ್. ಯಾಕೆಂದ್ರೆ ಈಗ ಗಾಡಿ ತಾಗಿದ್ರೆ ಹೇಳ್ತಾರೆ ನಮ್ ಗಾಡಿ ತಾಗಿ ಆಯ್ತು, ನಾವು ಕೋರ್ಟಿಗೆ ಹೋಗಿ ರಿಲೀಸ್ ಆರ್ಡರ್ ತರ್ತೇವೆ, ಇವರು ಡ್ರೈವರ್ ಪ್ರೊಡ್ಯೂಸ್ ಮಾಡಿ ಅವರ ಜಾಮೀನು ಆಗ್ತದೆ. ಆದ್ರೆ ಈ ರೀತಿ ಮಾಡಿಸಿದವ್ರು ಯಾರಿಲ್ಲ ಕಾಪಲ್ಲಿ ಫಸ್ಟ್. ಒಬ್ರು ಫೋನ್ ಮಾಡಿದ್ದಾರೆ. ನಮಸ್ಕಾರ. ಹಲೋ 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 ನಮಸ್ತೆ ಸರ್, ಹೆಸರು ಮತ್ತೆ ಊರು ಹೇಳಿ, ಮತ್ತೆ ನೀವು ಮಾತಾಡಿ. ನಾನು ಹನೀಫ್ ಅಂತ ಹೇಳಿ ಸರ್, ನಾವು ಬ್ರಹ್ಮವರದಿಂದ ಮಾತಾಡೋದು ಸರ್. ನಮಸ್ತೆ ಹಮೀದ್ ಅವರೇ, ಹೇಳಿ. ಬ್ರಹ್ಮವರದಿಂದ ಮಾತಾಡೋದು ಸರ್. ಹೇಳಿ ಹಮೀದ್, ಹೇಳಿ. ನಾನು ಬರುವಾಗ ಆ ಆಕ್ಸಿಡೆಂಟ್ ನಾನು ನೋಡಿದ್ದೇನೆ. ಆಗ ನಮ್ಮ ಇವರಿದ್ರು ಸೂರ್ಯ ಅವರು ಇರ್ಲಿಲ್ಲ, ಅವ್ರ ಪಕ್ಕದಲ್ಲಿ ನಮ್ಮ ಇವರಿದ್ರಲ್ಲ, ಒಳ್ಳೆ ಮಾತಾಡ್ತಿದ್ರು. ಯಾಕಂದ್ರೆ ಒಳ್ಳೆ ಜನರಿಗೆ ಒಂದು ಒಳ್ಳೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಿದ್ರು. ಹಿಂದುಗಡೆ ಮಾತ್ರ ಜನರು ಅವರಿಗೆ ಸುಮಾರು ದೂರ್ತಿದ್ರು. ಅವ್ರು ಮಾಡಿದ ಜನಸೇವೆ ಮಾಡಿದ್ದಾರೆ ಅಷ್ಟೇ. ಹೌದು ಆಗುದು ಅವ್ರು ಮಾಡಿದ್ದಾರೆ ಅದನ್ನ. ಅಲ್ಲಿ ಇರುವ ಜನರು ಮಾತ್ರ ಅದನ್ನ ಸ್ವಚ್ಛ ಆಲೋಚನೆ ಮಾಡ್ಲಿ. ಯಾಕಂದ್ರೆ ಒಬ್ಬ ವ್ಯಕ್ತಿ ಬಿದ್ದು ಅಲ್ಲಿ ಹೋಗಿದ್ದು ಅವನ್ನ ಹಿಡ್ಕೊಂಡು ಹೋಗೋರು ಯಾರು ಇಲ್ಲ. ಕರೆಕ್ಟ್ ಹೌದು. ಅಲ್ಲಿ ಮಾತಾಡೋರೇ ಜಾಸ್ತಿ ಜನ. ಕರೆಕ್ಟ್ ವ್ಯಕ್ತಿಯಲ್ಲಿ ಬಿದ್ದಿದ್ದಾನೆ, ಹೀಗಾಗಿದೆ, ಒಂದ್ಸಲ ಅಡ್ಮಿಟ್ ಮಾಡಿ ಆದ್ರೆ ಏನಾದ್ರೂ ಆಸ್ಪತ್ರೆ ತಗೊಂಡೋಗಿ ಮಾಡಿದ್ರೆ ಅದು ಒಂದು ಜನಸೇವೆ. ಖಂಡಿತ ಹೌದು ಹಮೀದ್ ಅವರೇ. ನಾವು ಯಾಕಂದ್ರೆ ನಾನು ಸುಮಾರು ಆಕ್ಸಿಡೆಂಟ್ ನಾನು ಬ್ರಹ್ಮವರದಲ್ಲಿ ಹಾಗೆ ಮಾಡಿದ್ದೇನೆ. ಆದ್ರೆ ಅದಕ್ಕೆ ಕೋರ್ಟಿಗೆ ತಾನು ಹೋಗಿದ್ದೇನೆ ಅದ್ರ ಬಗ್ಗೆ. ಆಗ್ಲಿ ಯಾಕಂದ್ರೆ ಈಗಂತೂ ಫೈನ್ ಇಲ್ಲ, ಮೊದ್ಲಾದ್ರೆ ಆ ಕೇಸಿಗೆ ಕೋರ್ಟಿಗೆ ಬರ್ಬೇಕಂತ ಹೇಳ್ತಿದ್ರು. ನಮ್ಮಲ್ಲಿ ಅದನ್ನೊಂದು ಕ್ಯಾನ್ಸಲ್ ಮಾಡಿ ಯಾವ ಟೈಮಲ್ಲಿ ಕರ್ಕೊಂಡೋಗಿ ಆಸ್ಪತ್ರೆ ಹಾಕಿ ಅಂತ ಹೇಳಿದ್ದಾರೆ. ಅವ್ರು ಅದನ್ನ ಅಲ್ಲಿ ಮಾತಾಡಿದ್ದಾರೆ, ಒಳ್ಳೆ ಇದ್ ಮಾಡಿದ್ದಾರೆ. ಅದಕ್ಕೆ ಆ ಜನ ಎಲ್ಲರೂ ಹಾಗೆ ಅವರಾಗಿ ಅರ್ಥ ಮಾಡ್ಕೊಂಡ್ರೆ ಮತ್ತೆ ಮುಂದಿಗೂ ಎಲ್ಲರಿಗೂ ಒಳ್ಳೇದು ಅಂತ ಹೇಳ್ಬೋದು. ಕರೆಕ್ಟ್ ಸರಿಯಾಗಿದೆ. ಎಸ್ ಹಮೀದ್ ಅವರೇ, ತುಂಬಾ ಥ್ಯಾಂಕ್ಸ್ ಕಾಲ್ ಮಾಡಿ ನೀವು ನಮ್ಮ ಜೊತೆ ಮಾತನಾಡಿದ್ರಿ. ಒಂದೇ ಎಸ್ ಅತಿ ಬೇಗ ಯಾರು ಇಲ್ಲ ಅಲ್ಲಿ, ಪಬ್ಲಿಕ್ ಅನ್ನೋದು ಎಲ್ಲರೂ ಒಂದೇ, ಸಮಾಜ ಸೇವಕರು. ಕರೆಕ್ಟ್ ಪಬ್ಲಿಕ್ ಅಂದ್ರೆ ಯಾರು, ಎಲ್ಲರೂ ಸಮಾಜ ಸೇವಕರು, ಸಮಾಜಕ್ಕೆ ಒಳಪಟ್ಟವ್ರು ನಾವೆಲ್ಲರೂ. ಕರೆಕ್ಟ್ ಹೌದು. ಎಸ್ ಅವ್ರು ಮಾಡೋದ್ರಲ್ಲಿ ಏನಿಲ್ಲ, ಅವರಿಗೆ ತುಂಬಾ ಧನ್ಯವಾದ ಹೇಳ್ತೇವೆ. ಸೂರ್ಯ ಅವರು
ಜನಸೇವೆ ಕಾಪುವಲ್ಲಿ ಭಾರಿ ಹೆಸರು ಉಂಟು ಅವರಿಗೆ. ಹೌದು ಹೌದು ಖಂಡಿತ. ಧನ್ಯವಾದ ಹೇಳ್ತೇನೆ. ಕರೆಕ್ಟ್. ಎಸ್, ಥ್ಯಾಂಕ್ ಯು ಹಮೀದ್ ಅವರು ಸರಿಯಾಗಿ ಹೇಳಿದ್ರು. ನಾನು ಸೂರ್ಯ ಅವರೇ ಮತ್ತೆ ಇನ್ನೊಂದೊಂದು ಮರ್ತು ಹೋಗೋದಕ್ಕಿಂತ ಮುಂಚೆ ನಾನು ಈ ಪಾಯಿಂಟನ್ನು ಕೇಳಲೇಬೇಕು. ಏನು ಗೊತ್ತಾ, ಬ್ಯಾಕ್ ಆನ್ ಸ್ಕ್ರೀನ್ ಪ್ಲೀಸ್. ಈಗ ಈ ರೋಡಲ್ಲಿ ನಾನು ಹೋಗಬೇಕು, ಲೆಫ್ಟ್ ಸೈಡಲ್ಲಿ ನಾನು ಹೋಗಬೇಕು ಅಂತಾದರೆ, ಹೋಗಬೇಕು ಅಂತ ಹೇಳಿದ ತಕ್ಷಣ ಇದೇ ರೋಡಲ್ಲಿ ಹೋಗಬೇಕು, ಆದರೆ ರಾಂಗ್ ಸೈಡಲ್ಲಿ ಬರ್ತಾರೆ ನೋಡಿ ಜನರು. ರಾಂಗ್ ಸೈಡಲ್ಲಿ ಈ ಸೈಡಿಂದನೇ ಬರೋದು, ಹೆಡ್ಲೈಟ್ ಹಾಕೊಂಡು ಬರೋದು. ಅದು ಈ ಕಡೆನೂ ಹೋಗೋಲಿಕ್ಕೆ ಆಗೋದಿಲ್ಲ, ಆ ಕಡೆನೂ ಹೋಗೋದಿಕ್ಕೆ ಆಗೋದಿಲ್ಲ. ಆಮೇಲೆ ಮತ್ತೆ ಡಿವೈಡರ್ ಮಧ್ಯದಿಂದ ಬರೋದು. ಅದೊಂದು ಪಾಯಿಂಟ್ ಸಚಿನ್ ಅವರೇ. ಪಾಯಿಂಟ್ ನಂಬರ್ 2 ಏನಂತಂದ್ರೆ, ಈಗ 1 ಕಿಲೋಮೀಟರ್ ಸುತ್ತ ಹಾಕಿ ನಾನು ಬರಬೇಕು ಆ ಕಡೆ ಹೋಗಬೇಕು ಅಂತಾದ್ರೆ, ಇಲ್ಲೇ ಹತ್ರದಿಂದನೂ ಹೋದ್ರೆ ಹತ್ತಿ ಎಲ್ಲ ಹೋಗ್ಬೋದು. ಆದ್ರೆ ಇಲ್ಲಿಂದನೇ ಹೋಗೋದಕ್ಕೆ ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಆದ್ರೆ ಅದು ತಪ್ಪು. 100%. 1 ಕಿಲೋಮೀಟರ್ ಹೋಗೋದು ಒಂದಿಷ್ಟು ಪೆಟ್ರೋಲ್ ಹೋಗ್ಬೋದಪ್ಪ, ಜೀವಕ್ಕಿಂತ ಪೆಟ್ರೋಲ್ ದೊಡ್ಡದ. ಯಾಕಂದ್ರೆ ಅದು ಹಾಗೇನೆ ಉಂಟು. ಅಂದ್ರೆ ಸಿಚುವೇಶನ್ ಅಂದ್ರೆ ನೀವು ಹೇಳುದು ಸರಿ, ಜನರು ಇಲ್ಲಿಂದನೇ ಹೋಗುದು. ಇಲ್ಲಿ ಕಲ್ಯ ತಿರುಗಲಿಕ್ಕೆ ಕಾಪು ಸಿಟಿಯಿಂದ ಅದು ಗೋಪುರದಿಂದ ಹೋಗ್ಲಿಕ್ಕೆ ಒಂದು ಅರ್ಧ ಕಿಲೋಮೀಟರ್ ಇಲ್ಲ. ಇಲ್ಲದಿದ್ರೆ ಇಲ್ಲಿಂದ ಹೋಗುದಾದ್ರೆ ಪಾಂಗಾಳಕ್ಕೆ ಹೋಗಿದ್ದು ಅಲ್ಲಿಂದ ತಿರ್ಕೊಂಡು ಬರ್ಬೇಕು. ಜನರು ಯೋಚನೆ ಮಾಡ್ತಾರೆ ಇಲ್ಲಿಂದ ಹೋಗುವ ಇಲ್ಲಿಂದ, ಆದ್ರೆ ಅವರಿಗೆ ಗೊತ್ತಿಲ್ಲ ಅಲ್ಲಿ ಆಕ್ಸಿಡೆಂಟ್ ಆದ್ರೆ ಏನಾಗುತ್ತೆ, ನಮ್ಮ ಜೀವದ ಇದಾಗುತ್ತೆ ಅಂತ ಯಾರಿಗೂ ಅರ್ಥ ಆಗುದಿಲ್ಲ ಸರ್. ಎಸ್, ಮತ್ತೆ ಇನ್ನೊಬ್ರು ಫೋನ್ ಮಾಡಿದ್ದಾರೆ. ನಮಸ್ತೆ. ಹಲೋ ನಮಸ್ತೆ ಸರ್, ಹೆಸರು ಮತ್ತೆ ಊರು ಹೇಳಿ ಸರ್. ಯಾದವ್ ಪೂಜಾರಿ ಅಂತ ಕಾಪಿನಿಂದ. ನಮಸ್ಕಾರ ಯಾದವ್ ಪೂಜಾರಿ ಅವರಿಗೆ ಹೇಳಿ ಸರ್. ನಾನು ಹೇಳುದು ಇಷ್ಟೇ, ಅಂದ್ರೆ ಇವತ್ತು ನಾವೊಂದು ಮೀಟಿಂಗ್ ಅರೇಂಜ್ ಮಾಡಿದ್ದೇವೆ. ಏನಾಯ್ತು? ಅದು ನಮಗೆ ಸಿಕ್ಕ ಒಂದು ಮೊದಲ ಜಯ ಅಂತ ನೆನೆಸ್ತೇವೆ ನಾವು. ವೆರಿ ಗುಡ್. ಏನಾಯ್ತು? ಏನಾಯ್ತು ಅಂದ್ರೆ ನಾವು ಇವತ್ತು ಅವರ ಓನರ್ ಹತ್ರ ಮಾತಾಡಿ ಅವರ ಕುಟುಂಬಕ್ಕೆ ತಿಂಗಳಿಗೆ 4,000 ಹಾಗೆ ಅವರ ತಿಂಗಳಿಗೆ ಅವರ ಇನ್ಶೂರ್ ಕ್ಲೈಮ್ ಆಗೋ ತನಕ ಅವರಿಗೆ ಸಿಗುವ ಹಾಗೆ ಮಾಡಿದ್ದೇವೆ ಸರ್. ಹಾಗಾದ್ರೆ ನಂದಿ ಮೋಟರ್ಸ್ ನ ಓನರ್ ಅವರು ತಿಂಗಳಿಗೆ ಪ್ರೀತಮ್ ಅವ್ರ ಮನೆಗೆ ಒಂದು 4,000 ರೂಪಾಯಿ ತಲುಪಿಸ್ತಾರೆ. ಹೌದು ಸರ್, ತಿಂಗಳಿಗೆ ಇನ್ಶೂರ್ ಕ್ಲೈಮ್ ಆಗುವ ತನಕ. ಓಕೆ, ಇದು ಎಲ್ಲಿ ಈಗ ಫೈನಲೈಸ್ ಆಗಿದ್ದು? ಕಾಪು ಪೊಲೀಸ್ ಸ್ಟೇಷನ್ ಅಲ್ಲಿ. ಕಾಪು PSI ಸರ್. ಯಾರ ಸಮ್ಮುಖದಲ್ಲಿ? ಸಂತೋಷ್ ಕುಮಾರ್ ಅವರ ಸಮ್ಮುಖದಲ್ಲಿ. ಓಕೆ ಸರಿ. ಇಲ್ಲ, ಈ ನಿಟ್ಟಿನಲ್ಲಿ ನೀವೆಲ್ಲ ಹುಡುಗರೆಲ್ಲ ಯಂಗ್ಸ್ಟರ್ಸ್ ಎಲ್ಲ ಸೇರಿ ಒಂದು ಒಳ್ಳೆ ಕೆಲಸ ಮಾಡಿದಿರಿ. ಅದು ನಿಮ್ಗೆ ಗೊತ್ತಾಗ್ತಿದೆ, ಟಿವಿಯಲ್ಲಿ ಫೋನ್ಗಳ ಮೂಲಕ ಎಲ್ಲ ಬರ್ತಾ ಇರೋದನ್ನ ನೀವು ಕೇಳಿಸ್ಕೊಂಡಿರ್ಬೋದು ಯಾದವ್ ಅವರೇ. ಥ್ಯಾಂಕ್ ಯು. ನೀವೆಲ್ಲ ಒಂದು ಯಂಗ್ಸ್ಟರ್ಸ್ ಎಲ್ಲ ಒಂದು ಮಾದರಿ ಆಗ್ಬೇಕು ನೋಡಿ ಸಮಾಜಕ್ಕೆ. ಓಕೆ ಸರ್, ಥ್ಯಾಂಕ್ ಯು. ಮತ್ತೆ ನಮ್ಮ ಸಚಿನ್ ಅವರು ಮತ್ತು ಸೂರ್ಯ ಅವರಿಗೆ ಸರ್ ಥ್ಯಾಂಕ್ ಯು. ಎಸ್, ಈ ನಿಟ್ಟಿನಲ್ಲಿ ಹೌದು. ಹಾಗಾದ್ರೆ ನಿಮ್ಗೊಂದು ಸಿಕ್ಕಂತ ಜಯನೇ. ಹೌದು. ಏನಂತೀರಿ ಸಚಿನ್? ಊರಿಗೆ ಒಂದು ಖುಷಿ ನನಗೆ ತುಂಬಾ ಖುಷಿಯಾಗಿದೆ ನಿಜವಲ್ಲ ಅದು. ಯಾಕಂದ್ರೆ ಇವಾಗ ಮಾತಾಡೋದು ಸ್ವಲ್ಪ ಜನರಿಗೆ ಇದಾಗ್ತದೆ, ಏನಂದ್ರೆ ಸೀದಾ ಮಾತಾಡೋದು. ನಾನು ಯಾವಾಗಲೂ ಹೇಳ್ತೇನೆ ಇವನಿಗೆ, ನೀನು ಮಾತಾಡುವಾಗ ನನಗೆ ಬೇಜಾರಾಗ್ತದೆ. ಕೆಲವು ಜನರಿಗೆ ಒಂದೊಂದು ಥರ ಮಾತಾಡ್ತೇನೆ, ನೀನು ಆ ಥರ ಇಲ್ಲ, ಇವರು ಡೈರೆಕ್ಟ್ ಆಗಿ ಮಾತಾಡು. ಆ ಡೈರೆಕ್ಟ್ ಮಾತಿ ನನಗೆ ಇವತ್ತು ಕಾಪಿಗೆ ಒಂದು ಪಾಪದ ಮನೆಯವರಿಗೆ ಒಂದು ಅನ್ನ ಕೊಟ್ಟಾಗೆ ಆಗಿತ್ತು. ಯಾರು ಬೇಕಾದ್ರೆ ಏನೇ ಮಾತಾಡ್ಲಿ, ಕಾಪು ಊರಿನಲ್ಲಿ ನಾವು ಒಳ್ಳೇದು ಮಾಡಿದ್ರೆ ನಾವು ಕರೆಕ್ಟ್ ಆಗಿ ಇರ್ತೇವೆ. ನನ್ನನ್ನು ನೋಡಿದ್ರೆ ಸಾಕು, ನಾವು ಒಳ್ಳೇದು ಕೆಲಸ ಮಾಡ್ತಾ ಇದ್ವಿ. ಯಾರು ಏನ್ ಬೇಕಾದ್ರೆ ಹೇಳಿ, ನಾವು ನಮ್ಮ ಪಾಡಿಗೆ ನಾವು ಕೆಲಸ ಮಾಡಿದ್ರೆ ನಮ್ಗೆ ದೇವರಿದ್ದಾರೆ, ನಮ್ಮ ಕಾಪು ಅಷ್ಟೇ ಸಾಕು. ನಮ್ಮ ಮನೆಯವರ ಆಶೀರ್ವಾದ, ನಮ್ಮ ಗ್ರಾಮದ ದೇವರು ನಮ್ಮೊಟ್ಟಿಗಿದ್ದಾರೆ. ನಾವು ಏನ್ ಬೇಕಾದ್ರೆ ಕೆಲಸ ಮಾಡ್ಬೋದು. ಯಾರು ನಮ್ಮನ್ನ ನಾನು ಹೇಳ್ತೇನೆ, ನಾನು ಯಾರ ಹತ್ರ ಕೇಳಿ ರಿಕ್ವೆಸ್ಟ್ ಮಾಡಿ ಸಮಾಜ ಸೇವೆ ಮಾಡಲಿಲ್ಲ. ನನ್ನ ದೇವರ ದಯದಿಂದ ನನ್ನ ಮನೆಯವರು ಬುದ್ಧಿಗೊಟ್ಟಿದ್ದಾರೆ. ನಾನು ಮಾಡ್ತಾ ಇದ್ದೇನೆ, ಇನ್ನೂ ಮಾಡ್ತೇನೆ. ನೀವೇ ನಮಗೆ ಸ್ಫೂರ್ತಿ, ಗ್ಯಾರಂಟಿ ಅದು. ನಾನು ಯಾವಾಗಲೂ ನಿಮ್ಮೊಟ್ಟಿಗಿದ್ದೇನೆ, ಯಾವಾಗಲೂ ನಿಮ್ಮೊಟ್ಟಿಗೇನೆ. ನಮಸ್ಕಾರ. ಹಲೋ ನಮಸ್ತೆ ಸರ್, ಹೆಸರು ಮತ್ತೆ ಊರು ಹೇಳಿ ಮಾತಾಡಿ. ಮಂಗಳೂರಿಂದ. ಎಸ್, ಹೇಳಿ ಸರ್, ಮಾತಾಡಿ. ಅದು ನೀವು ಈಗ ಹೇಳಿದ್ರಿ ಏನು ಫೋಟೋ ತೆಗಿತಾರೆ ಮಾತ್ರ, ಯಾರು ಹಿಡ್ಕೊಂಡು ಹೋಗುದಿಲ್ಲ ಅಂತ. ಆಸ್ಪತ್ರೆಗೆ ಯಾರು ಕೊಂಡೋಗುದಿಲ್ಲ ಹೇಳ್ತೀರಲ್ಲ, ಆಸ್ಪತ್ರೆ ಕೊಂಡೋದ್ರೆ ಯಾರು ಕೊಂಡೋದ್ರೆ ಅವರನ್ನೇ ಹಿಡಿತಾರಲ್ಲ. ಇಲ್ಲ, ಆ ವಿಷಯ ಕೂಡ ನಾವು ಅಲ್ಲಿ ಮಾತನಾಡಿದ್ವಿ. ಅಲ್ಲ ಸರ್, ನೋಡಿ, ಆ ವಿಷಯ ಕೂಡ ಮಾತನಾಡಿದ್ವಿ ನಾವು. ಏನಂತಂದ್ರೆ, ನಿಮಗೆ ಗೊತ್ತಿರಬಹುದು, ಒಂದು 2-3 ತಿಂಗಳ ಹಿಂದೆ ನಮ್ಮ ಉಡುಪಿ SP ಅಣ್ಣಾಮಲೈ ಅವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಅನ್ನ ಮಾಡಿ ಈ ವಿಷಯವನ್ನ ಕ್ಲಿಯರ್ ಮಾಡಿದ್ದಾರೆ. ಏನ್ ಕ್ಲಿಯರ್ ಮಾಡಿದ್ದಾರೆ ಅಂತಂದ್ರೆ, ಒಂದು ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಆ ವಿಕ್ಟಿಮ್ ಅನ್ನ ನೀವು ಆಸ್ಪತ್ರೆಗೆ ತಗೊಂಡು ಹೋದ್ರೆ ನಿಮ್ಗೆ ಯಾವುದೇ ತರಹದ ಲೀಗಲ್ ತೊಂದರೆಗಳು ಬರುವುದಿಲ್ಲ ಅಂತ SP ಅವರೇ ಹೇಳಿದ್ದಾರೆ. ಇನ್ನೇನ್ ಬೇಕು? ಅಲ್ಲ, ಹೇಳಿದ್ದಾರೆ ಅಂತ ನೀವು ಹೇಳ್ತೀರಿ, ಅದಾಗಿಲ್ಲ. ಇಲ್ಲ, ಅದಾಗಿದೆ. ಯಾಕೆ ಅಂತಂದ್ರೆ ನೀವು ಅವರ ಮಾತುಗಳನ್ನ ನೀವು ವೆಬ್ಸೈಟ್ ಅಲ್ಲಿ ನೋಡಬಹುದು. ಮೊನ್ನೆ ನಾನು ಹೋದಾಗ ನಾನೇ ಸೈನ್ ಹಾಕಿದ್ದೇನೆ. ಇಲ್ಲ, ಆ ವಿಚಾರವಾಗಿ ಇಲ್ಲ. ಯಾಕೆ? ಅದಕ್ಕೆ ಸೂರಿ ಶೆಟ್ರ್ ಇದ್ದಾರೆ ಇಲ್ಲಿ. 1 ನಿಮಿಷ, ಸೂರಿ ಶೆಟ್ರ್ ಮಾತನಾಡ್ತಾರೆ ಸರ್. ನೀವು ಗೊತ್ತಾಗ್ತದೆ. ಅಲ್ಲ, ಖಂಡಿತ ನೀವು ನಿಮ್ ಪಾಯಿಂಟ್ ಚೆನ್ನಾಗಿದೆ.
ಇಲ್ಲ ನಾ ಅದಕ್ಕೆ ಸೂರಿ ಶೆಟ್ಟಿ ಏನ್ ಹೇಳ್ತಾರಂತ ನೋಡೋಣ. ಎಸ್, ಇಲ್ಲ ನೀವು ಒಂದು ಜನರಿಗೆ ಸೇವ್ ಮಾಡಿ, ನೀವು ಮನಸ್ಸಿದ್ರೆ ನಿಮ್ಗೆ ಧೈರ್ಯ ಇದ್ರೆ ನೀವು ಕೋರ್ಟಿಗೆ ಒಂದು ಸಾಕ್ಷ್ಯಕ್ಕೆ ಸಾಕ್ಷಿ ಹಾಕಿದ್ ನಾವು ತಪ್ಪಲ್ಲ. ಯಾಕಂದ್ರೆ ಇದೇ ಒಂದು ಕೆಲಸಕ್ಕೆ ಒಂದು ಆಕ್ಸಿಡೆಂಟ್ ಆಗುವಾಗ ಆ ಒಂದು ಮಾಜರ್ ಮಾಡುವಾಗ ಒಂದು 4 ಜನ ಸಿಗ್ನೇಚರ್ ಬೇಕೇ ಬೇಕು. ಅದು ನಾವು ನೆನಪಿಡಿ, ಒಂದು ವಿಷಯ ಬೇಜಾರು ಮಾಡಬೇಡಿ, ನಾನು ಡೈರೆಕ್ಟ್ ಮಾತಾಡ್ತೇನೆ. ಯಾಕಂದ್ರೆ ಅದು ಪರಿಸ್ಥಿತಿ ನಮ್ಮ ಮನೆಗೆ ಬಂದ್ರೆ ಇನ್ನು ನಮ್ಗೆ 4 ಜನ ಬೇಕೇ ಬೇಕು. ಅದಕ್ಕಾಗಿ ನಾನೊಂದು ವಿನಂತಿ, ನೀವು ಮಾಡಿದ್ದು ಒಳ್ಳೆ ಕೆಲಸ. ನೀವು ಆಸ್ಪತ್ರೆಗೆ ಕರ್ಕೊಂಡೋಗಿದ್ದೀರಿ, ಪೊಲೀಸ್ ಇಲಾಖೆ ಅವರು ಪೊಲೀಸ್ನವರು ಕೇಳುವಾಗ ನೀವು ಅಡ್ರೆಸ್ ಕೊಟ್ಟಿದ್ರೆ ಕರೆಕ್ಟ್. ಅದು ನಿಮಗೆ 1-2 ದಿವಸ ಮಾತ್ರ ತೊಂದರೆ ಆಗ್ತದೆ, ಅದಕ್ಕೆ ನಿಮಗೆ ಏನು ತೊಂದರೆ ಆಗೋದಿಲ್ಲ. ಯಾಕಂದ್ರೆ ನೀವು ಅದರಲ್ಲಿ ಹಳ್ಳಕ್ಕೆ ಬೀಳುವುದಿಲ್ಲ. ನಿಮ್ಗೆ ಒಂದು ದೇವರು ಒಂದು ಒಳ್ಳೆ ಕೆಲಸ ಮಾಡಿದಂತ ದೇವರು ಗಿಫ್ಟ್ ಕೊಡ್ತಾರೆ, ಅದು ನೆನಪಿಡಿ. ಹೌದು, ಸರಿಯಾಗಿದೆ. ಮತ್ತೆ ಐ ಥಿಂಕ್ ನಿಮ್ಮ ವಿಷಯಕ್ಕೂ ನೀವೇನೋ ಹೇಳೋದು ಕೊಟ್ರಿ? ಏನಿಲ್ಲ. ಓಕೆ, ಅಲ್ಲ ಸರಿಯಾಗಿದೆ ಅಲ್ವಾ? ಅವ್ರು ಮೊನ್ನೆ SP ಅವ್ರು ಇದೇ ತಾನೇ ಹೇಳಿ. ಹೌದೌದು, ಕರೆಕ್ಟ್ ಅಲ್ಲ? ಅವರು ಮಾಡಿದ್ದು ಮಾತು ಕೊಟ್ಟಿದ್ದು ಮಾಡಿ ತೋರಿಸ್ತಿದ್ದಾರೆ, ಮಾಡ್ತಾ ಉಂಟು, ಅದು ಆಗ್ತಾ ಉಂಟು ಕೆಲಸ. ಉಡುಪಿ ಡಿಸ್ಟ್ರಿಕ್ಟ್ ಅಲ್ಲಿ ಮಾಡ್ತಾ ಇದ್ದಾರೆ, ಒಳ್ಳೆ ಕೆಲಸ. ಎಸ್, ಖಂಡಿತ. ನೀವು ಮಂಗಳೂರಿಂದ ಕರೆ ಮಾಡಿದ್ರಿ, ಸಾರಿ ನಿಮ್ಮ ಹೆಸರು ನನಗೆ ಕೇಳಿಸ್ಲಿಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ನೀವು ನಾಳೆ ನಾನು ಕೋರ್ಟಿಗೆ ಹೋಗಬೇಕಾಗತ್ತೆ, ಪೊಲೀಸ್ ಸ್ಟೇಷನಿಗೆ ಹೋಗಬೇಕಾಗತ್ತೆ ಅಂತ ಆ ವಿಚಾರವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಯಾವುದೋ ಒಬ್ಬ ವ್ಯಕ್ತಿಮನ್ನು ಆಸ್ಪತ್ರೆಗೆ ತಗೊಂಡು ಹೋಗುವ ಕೆಲಸವನ್ನು ನೀವು ಖಂಡಿತ ಮಾಡದೇ ಇರಬೇಡಿ. ಅದು ದೊಡ್ಡ ಪಾಪ, ಅದರಲ್ಲಿ 2 ಮಾತೇ ಇಲ್ಲ. ನಮ್ಗೆ 2 ದಿನ ಕಷ್ಟ ಆಗ್ಬೋದು, ಬಟ್ ದಟ್ಸ್ ಓಕೆ. ಈಗ ಒಂದು ಬ್ರೇಕ್, ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿತದೆ. ಬ್ರೇಕ್ ಆದ್ಮೇಲೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ನಮ್ಮ ಜೊತೆ ಕಾಪುವಿಂದ ಸೂರಿ ಶೆಟ್ಟಿ ಅವರು ಮತ್ತು ಸಚಿನ್ ಶೆಟ್ಟಿ ಇಬ್ಬರು ಕೂಡ ಮಾತನಾಡ್ತಾ ಇದ್ರು. ಒಂದು ಫೋನನ್ನು ತಗೊಳ್ಳೋದಕ್ಕಿಂತ ಮುಂಚೆ ಪಟ್ಕಂತ ಹೇಳಿಬಿಡಿ ಸೂರಿ ಶೆಟ್ಟಿ, ನಾನು ನಿಮ್ಮ ಹತ್ರ ಕೇಳಬೇಕು. ಹೈವೇ ಮಧ್ಯದಲ್ಲಿ ಬ್ಯಾರಿಕೇಡ್ಸ್ಗಳಿವೆ, ಹೌದು, ಹೀಗೆ ಸ್ವಲ್ಪ ಜಿಗ್ಜಾಕ್ ಆಗಿ ಹೋಗಬೇಕಾಗ್ತದೆ. ಇದ್ರ ಬಗ್ಗೆ ಏನಂತೀರಿ? 30 ಸೆಕೆಂಡಲ್ಲಿ ಹೇಳ್ಬಿಡಿ. ನೆಕ್ಸ್ಟ್ ಯಾಕಂದ್ರೆ ಒಂದು ಅದೇ ಒಂದು ಮಾತು ನನಗೆ ಈಗ ನಮ್ಮ ಮುಕ್ಕ ಹಳೆ ಅಂಗಡಿಯಲ್ಲಿ ಅದೊಂದು ಸಿಸ್ಟಮ್ ಮಾಡಿದ್ರೆ ತುಂಬಾ ಒಳ್ಳೆ ಕೆಲಸ. ಅದಕ್ಕಾಗಿ ನಮ್ಮಿಂದ ಹಣ ಇಲ್ಲ ಅದಕ್ಕೆ ಖರ್ಚು ಮಾಡಲಿಕ್ಕೆ. ನನ್ನ ವಿನಂತಿ ಅಂದರೆ ನಮ್ಮ ಕಾಪು ಊರಿನಲ್ಲಿ ಏನಾದರೂ ಯೂನಿಯನ್ ಇರ್ತದೆ, ಆಟೋ ಯೂನಿಯನ್, ಟೆಂಪೋ ಸ್ಟ್ಯಾಂಡ್, ಕಾರ್ನವರು ಮತ್ತೆ ಸ್ಕೂಲ್ನವರು, ಒಂದು ವಿನಂತಿ ಅಂದರೆ ಒಂದು ನಮ್ಮ ಕಾಪು ಮಸೀದಿ ಹತ್ರ ಅದೇ ಸಿಸ್ಟಮ್ ಮಾಡಿ, ಮತ್ತೆ ಒಂದು ವೆರಿ ಡೇಂಜರಸ್ ಸ್ಕೂಲ್ ವಿದ್ಯಾನಿಕೇತನ, ದಯವಿಟ್ಟು ಅಲ್ಲೊಂದು ಏನಾದರೂ ಅವರು ನಮ್ಮ KPHR ಅವರು ಅಲ್ಲಿದ್ದು ಇವರು ಅವರೊಂದು ಮನಸ್ಸು ಮಾಡಿ ಆ ಶಾಲೆ ಬಿಡುವ ಟೈಮಲ್ಲಿ, ಶಾಲೆ ಶುರು ಆಗುವ ಟೈಮಲ್ಲಿ ಅದೊಂದು ದೊಡ್ಡ ಕೆಲಸ ಮಾಡಿದ್ರೆ ಅನಾಹುತದ ಜಾಗನೆ, ಅದು ಅನಾಹುತ ತಪ್ಪಿಸ್ಲಿಕ್ಕೆ ಒಂದು ದೊಡ್ಡ ಒಂದು ವ್ಯವಸ್ಥೆ ಮಾಡಿದ್ರೆ ಅದು ಒಳ್ಳೆ ಕೆಲಸ. ಅಂದ್ರೆ ಅಲ್ಲಿ ಬ್ಯಾರಿಕೇಡ್ ಹಾಕಬೇಕು, ಅದು ಅಲ್ಲಿ ಹಾಕ್ಲೇಬೇಕು. ಜಿಲ್ಲಾ ಪಂಚಾಯತ್ ಸ್ಕೂಲ್ ಹತ್ರ ಸೌಂಡ್ ಹಾಕ್ಬೇಕು, ಅಲ್ಲಿ ಹಾಕಿದ್ದಾರೆ. ಸ್ಕೂಲ್ ಸ್ಟಾರ್ಟ್ ಆಗುವ ಟೈಮಲ್ಲಿ ಹಾಕಿದ್ರೆ ಸಾಕು, ಆದ್ರೆ ಅಲ್ಲಿ ಹಾಕ್ಬೇಕು ಮೇನ್. ಅಂದ್ರೆ ಸಣ್ಣ ಮಕ್ಕಳು ಹೋಗುದಲ್ಲಿ ವಿದ್ಯಾನಿಕೇತನ ಸ್ಕೂಲ್ ಹತ್ರ ನಮ್ಮ ಜಿಲ್ಲಾ ಪಂಚಾಯತ್ ಇದು ನಮ್ಮ ಎಲಿಮೆಂಟರಿ ಸ್ಕೂಲ್ ಉಂಟು. ಆ ಮಕ್ಕಳು ಚಿಕ್ಕ ಅವರು ಊಟಕ್ಕಾಗಿ ಕೆಲವು ಸಲ ಓಡಿ ಬರ್ತಾರೆ, ಈ ವೆಹಿಕಲ್ ಅವರಿಗೆ ಗೊತ್ತಾಗುತ್ತೆ. ಅದು ಮಾಡಿದ್ರೆ ಒಂದು ದೊಡ್ಡ ಜೀವ ಉಳಿಸಿದ ಹಾಗೆ. ಯಾಕೆಂದ್ರೆ ನಾವು ಸತ್ತ ನಂತರ ನಾವು ಲೆಕ್ಕ ಹಾಕೋದು, ನಾವು ಏನಾದ್ರೆ ಇದು ಮಾತಾಡುವಾಗ ಯಾವಾಗ ಒಂದು ಅಲ್ಲಿ ಏನಾದ್ರು ಹಾವು ಆಗುವಾಗ ಮಾತ್ರ ದೊಡ್ಡ ಜನ ಬರ್ತಾರೆ ಆ ಟೈಮಲ್ಲಿ. ಮತ್ತೆ ಆ ವಿಷಯ ಮತ್ತೆ ಮರುದಿವಸ ಮಾತಾಡಿದವರು ಕಾಪಲ್ಲಿ ಯಾರು ಇಲ್ಲ. ಅದು ಮಾತಾಡಿದ್ರೆ ಈ ತರ ಬಸ್ ಓಡ್ಲಿಕ್ಕೆ ಚಾನ್ಸ್ ಇಲ್ಲ. 100%. ಎಸ್, ಒಂದು ಫೋನ್ ಕಾಲ್ ಇದೆ. ಹಲೋ, ನಮಸ್ತೆ. ಹಲೋ 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 ಹಲೋ, ನಮಸ್ಕಾರ. ಮಾತಾಡಿ, ನಿಮ್ಮ ಹೆಸರು ಹೇಳಿ, ಊರು ಹೇಳಿ, ಮಾತಾಡಿ ಸರ್. ನಮಸ್ತೆ ಸರ್, ಜಗದೀಶ್ ಅಂತ. ಹೇಳಿ ಜಗದೀಶ್ ಅವರೇ. ಕಾಪುವಿಂದ. ಹೇಳಿ ಜಗದೀಶ್ ಅವರೇ. ಸರ್, ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ ಯು ಹೇಳ್ತೇನೆ ಸಚಿನ್ ಶೆಟ್ಟಿಗೆ ಅವರಿಗೆ. ಸಚಿನ್ ಶೆಟ್ಟಿ ಅವರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರೊಟ್ಟಿಗೆ ನೀವೆಲ್ಲ ಸೇರಿದ್ದೀರಲ್ಲ? ಹೌದು ಸರ್, ಸಚಿನ್ ಶೆಟ್ಟಿ ಮತ್ತು ಯಾದವ್ ಪೂಜಾರಿ ಅಂತ ನಮ್ಮ ಕಾಪುವಿಂದ. ಅವರಿಂದಾಗಿ ಒಂದು ಪಾಪದ ಕುಟುಂಬಕ್ಕೆ ಈಗ ತಿಂಗಳಿಗೆ 4,000 ಅಂತ ಒಪ್ಪಿದ್ದಾರೆ ಬಸ್ ಓನರ್ ಅವರು ಬಂದು. ತುಂಬಾ ಥ್ಯಾಂಕ್ಸ್ ಸಚಿನ್ ಶೆಟ್ಟಿ, ನನ್ನ ಫ್ರೆಂಡ್ ಅವ. ಮೊನ್ನೆ ಸ್ಟ್ರೈಕ್ ಮಾಡಿದಾಗ ಎಲ್ಲ ಊರಿನವರು ತುಂಬಾ ಕೆಲ ಹೇಳಿದ್ರು ಅವ್ರಿಗೆ ಯಾಕೆ ಬೇಕು ಇದೆಲ್ಲ. ಆದ್ರೂ ಸಚಿನ್ ಶೆಟ್ಟಿ ಒಂದು ಉತ್ತಮವಾದ ಕೆಲಸ ಮಾಡಿದ್ದಾನೆ ಕಾಪುವಿಗೆ. ತುಂಬಾ ಧನ್ಯವಾದ ಸಚಿನ್ ಶೆಟ್ಟಿ. ಪಾಪದ ಬಡ ಕುಟುಂಬಕ್ಕೆ ನೀನು ಒಳ್ಳೆಯ ದಾರಿ ಮಾಡಿಕೊಟ್ಟಿದ್ದಿ. ನೀನು ಹೀಗೆ ಮುಂದುವರಿ, ನೀನು ಯಾರು ಏನು ಹೇಳಿದ್ರು ಪರವಾಗಿಲ್ಲ, ನೀನು ಮುಂದುವರಿ ಹೀಗೆ.
ನೀವು ನಮ್ಮೊಟ್ಟಿಗೆ ಇರಿ. ಎಸ್ ಖಂಡಿತ. ಓಕೆ, ಇಲ್ಲ ಈಗ ಈ ಕಾರ್ಯಕ್ರಮದ ಮುಖಾಂತರ ಒಂದೆರಡು ಸ್ಟ್ರಾಂಗ್ ವಿಚಾರಗಳನ್ನು ನಾವಿಲ್ಲಿ ಮಂಡಿಸಬೇಕಾಗಿದೆ. ಇನ್ನು ಉಳಿದಿರೋದು ಬರೀ 5 ನಿಮಿಷ. ಇದು ನನ್ನ ವೈಯಕ್ತಿಕವಾದಂಥ ಒಂದು ರಿಕ್ವೆಸ್ಟ್. ನೀವು ಊರಿನವರು ಮತ್ತು ಅದಕ್ಕೊಂದು ದಯವಿಟ್ಟು ನೀವೆಲ್ಲ ಫ್ರೆಂಡ್ಸ್ಗಳು ಸೇರಿ ಒಂದು ಹೋರಾಟ ಮಾಡಿ. ದಿಸ್ ಈಸ್ ಮೈ ಪರ್ಸ್ನಲ್ ರಿಕ್ವೆಸ್ಟ್. ಪ್ರತಿ ಬಾರಿ ಆ ಕಡೆಯಿಂದ ಹೋಗಬೇಕಾದ್ರೆ, ಆ ವಿದ್ಯಾನಿಕೇತನ ಶಾಲೆ ಹತ್ರ ಹೋಗಬೇಕಾದ್ರೆ ನನಗಂತೂ ತುಂಬ ಹೆದರಿಕೆ ಆಗ್ತದೆ ಸರ್. ಯಾಕೆ ಅಂತಂದರೆ ತುಂಬ ಮಕ್ಕಳಿದ್ದಾರೆ ಅಲ್ಲಿ. ಆ ರೋಡಲ್ಲಿ ಸಿಕ್ಕಾಪಟ್ಟೆ ಒಂಥರ ಒಂದು ನನಗೆ ಯಾಕೋ ಒಂದು ನೆಗೆಟಿವ್ ಫೀಲಿಂಗೇ ಬರ್ತದೆ ಅದರಲ್ಲಿ. ಅದು ನಾನು ಹೇಳೋದು ತಪ್ಪಿದ್ರೆ ದಯವಿಟ್ಟು ನೀವು ಕರೆಕ್ಟ್ ಮಾಡಿ. ನೀವು ಕರೆಕ್ಟ್ ಮಾಡಬೇಕು. ನಾನು ಹೇಳೋದು ತಪ್ಪಿರಬಹುದು. ಅಲ್ಲಿ ಒಂದು ಏನಾದರೂ ಅಲ್ಲಿ ಒಂದು ಇಬ್ರು ಪೊಲೀಸರನ್ನ ನಿಯುಕ್ತಿ ಮಾಡೋದಾಗಿರ್ಲಿ. ಪೊಲೀಸ್ ಉಂಟಲ್ಲಿ ಇದ್ದಾರಾ? ಪೊಲೀಸ್ ಅವರು ಒಂದು ಅಲ್ಲಿ ಇದ್ದಾರೆ. ಬೆಳಿಗ್ಗೆ ಶುರುವಾಗ ಅದು ಯಾವುದು ಜಿಲ್ಲಾ ಪಂಚಾಯತ್ ಇದು ನಮ್ಮ ಸ್ಕೂಲ್ ಉಂಟಲ್ಲ, ಎಲಿಮೆಂಟರಿ ಸ್ಕೂಲ್, ಅಲ್ಲಿ ಇರ್ತಾರೆ. ಅಲ್ಲಿ ಬೆಳಿಗ್ಗೆ ಸ್ಕೂಲ್ ಶುರುವಾಗ, ಮಧ್ಯಾಹ್ನ ಬಿಡುವಾಗ, ಸಂಜೆ ಬಿಡುವಾಗ ಪೊಲೀಸ್ ಎವ್ರಿ ಡೇ ಇದ್ದಾರೆ. ಆದ್ರೂ ಇದು ಡೇಂಜರ್ ಪ್ಲೇಸ್ ವಿದ್ಯಾನಿಕೇತನ್. ಅಲ್ಲಿ ಅಂದ್ರೆ ಸೀದಾ ಬರುವ ರೋಡ್ ಅಂದ್ರೆ ಆ ಮಕ್ಕಳು ಆ ತರ ನಿಲ್ತಾರೆ ನೋಡಿ. ಒಂದು ವೇಳೆ ಲೆಫ್ಟ್ ಅಲ್ಲಿ ಗಾಡಿ ಏನಾದ್ರು ಫಾಲ್ಟ್ ಆಗಿ ಬಂದು ಹೊಡೆದ್ರೆ ಲೈನ್ ಹೋಗ್ತಾರೆ. ಅದಕ್ಕೆ ಅಂತ ನಾವು ಅಲ್ಲಿ ಒಂದು ಬ್ಯಾರಿಕೇಡ್ ಇಟ್ರೆ ತುಂಬಾ ಒಳ್ಳೆ ಕೆಲಸ. ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡಬಹುದು. ಅದು ಪೊಲೀಸ್ ರಿಕ್ವೆಸ್ಟ್ ಮಾಡೋದಂದ್ರೆ ಅದೇ ಹೇಳಿದಲ್ಲ, ಪೊಲೀಸ್ನವರು ಎಲ್ಲ ಕಡೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಪೊಲೀಸ್ನವರಿಗೆ. ಬ್ಯಾರಿಕೇಡ್ ಈಗ ಲಯನ್ಸ್ನವರು ಕೊಡ್ತಾ ಇದ್ದಾರೆ, ಉಡುಪಿಯಲ್ಲಿ ತುಂಬಾ ಕಡೆ ಇಲಾಖೆ. ಅದೇ ರೀತಿ ನಮ್ಮ ಊರಿನವರು ಪೊಲೀಸ್ ಇಲಾಖೆಯವರಿಗೆ ಅದೊಂದು ಕೊಟ್ರೆ ಅದು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಅವರು ಪೊಲೀಸ್ ಚಾನ್ಸ್ ಆಗ್ತದೆ. ಯಾಕಂದ್ರೆ ಪೊಲೀಸ್ನವರು ಕಾಪು ಸ್ಟೇಷನ್ ಅಲ್ಲಿ 50 ಪೊಲೀಸ್ಗಿಂತ ಬೇರೆ ಕಾಪು ಸ್ಟೇಷನ್ ಅಲ್ಲಿ ಇದ್ದಾರೆ. ಆದ್ರೆ ಡ್ಯೂಟಿ ಮಾಡುವಾಗ ಒಂದು 2-3 ಜನ ಅಲ್ಲಿ, ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ ಇರ್ತಾರೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಜನ ಇರುವುದಿಲ್ಲ. ಅವರಿಗೆ ನಾವು ಪ್ರತಿ ರೀತಿಯಲ್ಲಿ ಬೈಯೋದಲ್ಲ, ಅವ್ರು ಮಾಡುವ ಕೆಲಸ ಕರೆಕ್ಟ್ ಉಂಟು. ನಾನು ಒಂದೇ ವಿನಂತಿ ಅಂದ್ರೆ, ಈ ಆಕ್ಸಿಡೆಂಟ್ ಆದ ಟೈಮಲ್ಲಿ ನಮ್ಮಿಂದ ಕೆಲವು ಸಲ ತಪ್ಪಾಗ್ತದೆ. ಅದು ಅವರು ಸರಿ ಮಾಡಿ ಆ ಮನೆಯವರಿಗೆ ಏನಾದರೂ ವ್ಯವಸ್ಥೆ ಮುಖಾಂತರ ಅವರೇ ಮಾಡ್ತಾರೆ. ನಾನು ನಿನ್ನೇನು ಒಂದು ಮಾತು ಹೇಳಿದ್ದೀನಿ. ಯಾಕಂದ್ರೆ ನಾವು ಇವತ್ತಿಗೆ ಲಾಸ್ಟ್ ಪೊಲೀಸ್ ಇಲಾಖೆ ನಾವು ಇರುವ ತನಕ ಇರ್ತದೆ. ಪೊಲೀಸ್ ಇಲಾಖೆ ಅವರು ಇವತ್ತು ರಿಟೈರ್ಡ್ ಹೋಗ್ತಾರೆ, ಇನ್ನೊಂದು ಬರ್ತದೆ. ಪೊಲೀಸ್ ಬೋರ್ಡ್ ಶಾಶ್ವತವಾಗಿ, ನಮ್ಮ ಬೋರ್ಡ್ ಇವತ್ತು ನಾಳೆ. ಸೂರ್ಯ ಶೆಟ್ಟಿ ಯಾರು, ಸಚಿನ್ ಶೆಟ್ಟಿ ಯಾರು, ಅವಿನಾಶ್ ಕಾಮತ್ ಯಾರು ಅಂತ ಇವತ್ತು ಮಾತ್ರ ಗೊತ್ತಾಗುತ್ತೆ. ಅದಕ್ಕಾಗಿ ನಾವು ಪೊಲೀಸ್ನವರಿಗೆ ವಿನಂತಿ ಅಂದ್ರೆ, ನಾವು ಸೇರಿ ನಮ್ಮ ಊರಿನವರೆಲ್ಲ ಸೇರಿ ಈ ರೀತಿ ಮಾಡಿದ್ರೆ ಈ ಜನರ ಒಟ್ಟಿಗೆ ಸೇರಿ ಮಾತಾಡಿಗೆದಂತ ನಾವು ಕೆಲಸ ಮಾಡಿ ತೋರಿಸ್ಬೇಕು. ನನ್ನ ವಿನಂತಿ ಅದು ಯೂನಿಯನ್ ಕೆಲವು ಇರ್ತದೆ, ಅವ್ರು ಯಾವುದಕ್ಕೆ ವೇಸ್ಟ್ ಮಾಡುವ ಹಣವನ್ನ ಇದಕ್ಕೊಂದು ಮಾಡಿದ್ರೆ ಪ್ರಾಣ ಉಳಿಸಿದಾಗ ಆಗ್ತದೆ ಅಂತ. ಒಳ್ಳೆ ಕೆಲಸ. ರೈಟ್, ಹೌದು. ಈ ಕಾರ್ಯಕ್ರಮದ ಮುಖಾಂತರ ವೀಕ್ಷಕರೇ ನಾವು ಕೊಡಬೇಕಾಗಿದ್ದಂಥ ಸಾಕಷ್ಟು ವಿಚಾರಗಳನ್ನು ಮಾತನಾಡಬೇಕಾಗಿತ್ತು. ಒಂದು ಎಕ್ಸ್ಪ್ರೆಸ್ ಬಸ್ ಟೈಮಿಂಗ್ಸ್, ಪ್ರಾಯಶಃ ಅದನ್ನು RTO ಅವರೇ ನಮಗೆ ಉತ್ತರವನ್ನು ಕೊಡಬೇಕು. ಅರ್ಧ ನಿಮಿಷಕ್ಕೆ ಅವರು ಕೊಡುವಂಥ ಪರ್ಮಿಟ್ಗಳು ಮತ್ತು ಬಸ್ನವರು ಹೇಗೆ ಹೋಗ್ತಾರೆ ಅನ್ನೋದು ಈ ಭಾಗದಲ್ಲಿ ಎಲ್ರಿಗೂ ಗೊತ್ತು. ಅಂದರೆ ನಮ್ಮ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯಾದ್ಯಂತ ಅದೊಂದು ಪಾಯಿಂಟ್. ನೆಕ್ಸ್ಟ್ ರೋಡಿನ ಸಮಸ್ಯೆ ಬಗ್ಗೆ ಕೂಡ ನಾವು ಮಾತನಾಡಿದ್ವಿ. ಡಿವೈಡರ್ ಸಮಸ್ಯೆ, ರಾಂಗ್ ಸೈಡ್ನಲ್ಲಿ ಬರೋದ್ರ ಬಗ್ಗೆ ಕೂಡ ನಾವು ಮಾತನಾಡಿದ್ವಿ. ಆಕ್ಸಿಡೆಂಟ್ ಫೋಟೋಸ್ಗಳನ್ನು ವಾಟ್ಸ್ಆ್ಯಪ್ನಲ್ಲಿ ಕಳಿಸೋದ್ರ ಬಗ್ಗೆ ಕೂಡ ಮಾತನಾಡಿದ್ವಿ. ಮತ್ತು ಜನರಲ್ ಆಗಿ ನಾವೆಲ್ಲರೂ ರ್ಯಾಶ್ ಡ್ರೈವಿಂಗ್ ಮಾಡುವಂಥದ್ದು ಮತ್ತು ಇತ್ತೀಚೆಗೆ ಸರ್ಕಾರ ತಂದಿರುವಂಥ ಒಂದು ಹೊಸ ರೂಲ್ ಹೆಲ್ಮೆಟ್ನ ಬಗ್ಗೆ, ಇಷ್ಟೆಲ್ಲ ವಿಚಾರಗಳನ್ನು ನಾವು ಮಾತನಾಡಿದ್ದೇವೆ. ಅದಕ್ಕಿಂತನೂ 2 ಇಂಪಾರ್ಟೆಂಟ್ ವಿಚಾರವನ್ನು ಸೂರ್ಯ ಶೆಟ್ಟಿ ಹೇಳಿದ್ದಾರೆ. ಒಬ್ಬರು ಫೋನ್ ಮಾಡಿದ್ದಾರೆ. ವಿ ವಿಲ್ ಟೇಕ್ ದಿಸ್ ಲಾಸ್ಟ್ ಕಾಲ್. ಇದು ನಮಸ್ಕಾರ. ಹಲೋ ಹಲೋ ಹಲೋ, ನಮಸ್ತೆ. ಹೆಸರು ಮತ್ತೆ ಊರು ಹೇಳಿ ಸರ್, ಮಾತಾಡಿ ಸರ್. ಗೋಪಿ ಅಂತ. ಗೋಪಿ ಅವರೇ ಹೇಳಿ, ಏನು ಈಗ ಲಾರಿ ಅವರೆಲ್ಲ ರೈಟ್ ಸೈಡ್ ಅಲ್ಲೇ ಫುಲ್ ಎಲ್ಲ ಹೋಗುದು. ಸ್ವಲ್ಪ ಮುಂದೆ ಹೋಗುವವರು ಒಬ್ಬ ರೈಟ್ ಸೈಡ್ ಹೋಗ್ತಾ ಇರ್ತಾನೆ, ಒಬ್ಬ ಲೆಫ್ಟ್ ಸೈಡ್ ಹೋಗ್ತಾ ಇರ್ತಾನೆ. ಅವರ ಲಾರಿಯವನ್ನೆಲ್ಲ ಒಂದೇ ಹೋಗ್ಲಿಕ್ಕೆ ಮಾಡ್ಲಿಕ್ಕೆ ಆಗುದಿಲ್ವಾ? ಒಂದು ಲೆಫ್ಟ್ ಸೈಡ್ ಅಲ್ಲಿ, ರೈಟ್ ಸೈಡ್ ಆತರ ಹೋಗ್ಬಾರ್ದು ಅಂತ. ಓಕೆ, ಒಳ್ಳೆ ಪಾಯಿಂಟ್. ಏನಂತೀರಿ? ಅದು ಆಗ್ತದೆ. ಈ ರೋಡ್ ಒಂದ್ಸಲ ಕರೆಕ್ಟ್ ಮಾಡಿ ಕೊಟ್ರೆ ನಮ್ಮ ಇಲಾಖೆಯವರು ಮಾಡ್ಲೇಬೇಕು, ಮಾಡ್ತಾರೆ. ಅದು ಇವಾಗ ಮಾಡ್ಲಿಕ್ಕೆ ಏನಂದ್ರೆ ನೋಡಿ, ಬೆಳಿಗ್ಗೆ ಒಂದು ಲೆಫ್ಟ್ ಬಿಡ್ತಾರೆ, ಸಂಜೆ ಬರುವಾಗ ರೈಟ್ ಅಲ್ಲಿ ಬಿಡ್ತಾರೆ, ಆವಾಗನೇ ಆಕ್ಸಿಡೆಂಟ್ ಆಗ್ತದೆ. ಅದಕ್ಕೆ ಒಂದು ಅರ್ಧ ಕಿಲೋಮೀಟರ್ ಮೊದಲೇ ಒಂದು ಬೋರ್ಡ್ ಹಾಕಿ ಏನಾದ್ರು ವ್ಯವಸ್ಥೆ ಮಾಡಿದ್ರೆ ಆಕ್ಸಿಡೆಂಟ್ ಆಗುದಿಲ್ಲ. ಇದು ಲಾರಿನೂ ಆಗಿ, ಯಾವುದೇ ಲಾರಿ ಆಗ್ಲಿ ಯಾವುದೇ ಬಸ್ ಆಗ್ಲಿ, ಏನಾದ್ರೂ ಕೆಟ್ಟೋದ್ರೆ ಆ ಒಂದು 10 ನಿಮಿಷದಲ್ಲಿ ಗಾಡಿ ತೆಗಿಬೇಕು. ಅದೊಂದು ವಿನಂತಿ ಪೊಲೀಸ್ ಇಲಾಖೆಯವರಿಗೆ ತಿಳಿಸಿ, ಇಲ್ಲದ್ರೆ ಪೊಲೀಸ್ ಅವರಿಗೆ ಅಲ್ಲಿ ಅದು ಒಂದು ರೌಂಡ್ ಹಾಕಿ ಆ ಗಾಡಿಯನ್ನು ತೆಗೆದು ಬದಿಗೆ ಹಾಕಿದ್ರೆ ಯಾವ ಆಕ್ಸಿಡೆಂಟ್ ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ರೈಟ್, ಓಕೆ. ಇನ್ನೊಂದು ತುಂಬಾ ಫೋನ್ ಕಾಲ್ಸ್ ಬರ್ತಾ ಇದೆ, ನಾವು ಆನ್ಸರ್ ಮಾಡಲೇಬೇಕಾಗಿದೆ. ನಮಸ್ಕಾರ. ಹಲೋ ಹಲೋ ಹಲೋ, ನಮಸ್ತೆ, ಹೇಳಿ ಸರ್. ಹೆಸರು? ನಾನು ಉಡುಪಿಯಿಂದ ರಾವ್ ಮಾತಾಡೋದು. ನಮಸ್ತೆ ರಾವ್ ಅವರೇ, ಹೇಳಿ. ಈಗ ನೋಡಿ, ಈಗ ಇದು ಆಕ್ಸಿಡೆಂಟ್ ಕೇಸ್ ಆದ್ಮೇಲೆ ಡ್ರೈವರ್ ಅನ್ನ ಇದು ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿದ್ಮೇಲೆ ಅವನಿಗೆ ಅಲ್ಲಿ ಬೈಲಲ್ಲಿ ಕಳಿಸಿ ಕೊಡ್ತಾರೆ ವಾಪಸ್. ಮತ್ತೆ ಅವನಿಗೆ ಆಪರ್ಚುನಿಟಿ, ಅದು ಅವನಿಗೆ ಪಾಠದಲ್ಲಿ ಸಿಗುದಿಲ್ಲ. ಅವನು ಮತ್ತೆ ಪುನಃ ಅದೇ ಇನ್ಸಿಡೆಂಟ್ ಇನ್ನೊಂದು ಕಡೆಯಲ್ಲಿ ಹೋಗಿ ಮಾಡ್ಬೋದು. ಅವನ ಮೇಲೆ ಏನು ಆಕ್ಷನ್ ಇಲ್ಲ. ಸೊ ಇದಕ್ಕೆ ಎಂತ ಪರಿಹಾರ? ಇದನ್ನು ನೀವು ನಿಮ್ಮ SP-ಗೆ ಇದನ್ನು ಮಾಧ್ಯಮದ ಮೂಲಕ ತಿಳಿಸಬೇಕಾದ ಇಂಪಾರ್ಟೆಂಟ್. ಯಾಕಂದ್ರೆ ಓನರ್ ಬಂದು ಅವ್ರದ್ದು ಆಕ್ಷನ್ ತಗೊಳ್ತಾರೆ, ಮತ್ತೆ ಜನರದ್ದು, ಡ್ರೈವರ್ ಮೇಲೆ ಏನು ಆಕ್ಷನ್. ಸೊ ಅವೇರ್ನೆಸ್ ಕ್ರಿಯೇಟ್ ಆಗಬೇಕು, ಡ್ರೈವರ್ಗೆ ಅವೇರ್ನೆಸ್ ಕ್ರಿಯೇಟ್ ಆಗಬೇಕು. ಅವನು
ಇನ್ನೊಂದು ಕಡೆ ಲೈಸೆನ್ಸ್ ಮಾಡ್ತಾನೆ ಮತ್ತೆ ಕೊಲ್ತಾ ಹೋಗ್ತಾನೆ. ಸ್ವಂತದ ಅವನಿಗೆ ಏನಾಗುದಿಲ್ಲ ಅಂತ ಅವನ ಮನಸ್ಸಲ್ಲಿ ಬಂದು ಬಿಡ್ತದೆ. ಇದಕ್ಕೆ ಏನು ಪರಿಹಾರ ನಿಮ್ಗೆ? ಇದಕ್ಕೆ ಅದು ಹೌದು ಸರಿ ಇದೆ. ಅದು ನಮ್ಮ ಕಾನೂನು ಮತ್ತೆ ಪೊಲೀಸ್ ಇಲಾಖೆ ಕೊಡ್ಬೇಕು. ನೀವು ಕೂಡ ಅದರ ಬಗ್ಗೆ ಮಾತನಾಡಿದ್ರೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಹೇಳಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ಅದರ ಬಗ್ಗೆ ಎಲ್ಲ ಕಾನೂನು ರೀತಿಯ ಕ್ರಮವನ್ನು ತಗೊಳ್ತೇವೆ ಅಂತ ಸಂತೋಷ್ ಕುಮಾರ್ ಅವರು ಹೇಳಿದ್ದಾರೆ. ಹೌದಾ? ಓಕೆ. ಅದು ಪ್ರಾಯಶಃ ಅದು ಎಲ್ಲ ಕಡೆನಲ್ಲೂ ಆಗ್ಬೇಕು. ಈಗ ಡ್ರೈವರ್ಸ್ ಗಳಿಗೆ ಅಂದ್ರೆ ಒಂದಕ್ಕೆ ಅದು ಮುಗಿದು ಹೋಗಬಾರ್ದು ಅಂತ ಮತ್ತೊಂದು ಕಡೆ ಕಾನೂನು ಕರೆಕ್ಟ್ ಇದ್ರೆ ನಮ್ಮ ಊರಿನಲ್ಲಿ ಯಾವುದು ಇದಾಗ್ಲಿಕ್ಕೆ ಚಾನ್ಸ್ ಅಲ್ಲ. ಸೂರಿ ಶೆಟ್ಟರ್ನ ಇನ್ನೊಂದು ಆಕ್ಸಿಡೆಂಟ್ ನೆನಪಾಯ್ತು ನನಗೆ. ಇಲ್ಲೇ ಬ್ರಹ್ಮಾವರದ ಒಬ್ಬ ಹುಡುಗ ಸ್ನೇಹ ಟ್ಯೂಟೋರಿಯಲ್ ಪ್ರಾಯಶಃ ಕಲಿತಾ ಇದ್ದಂಥ ಹುಡುಗ, ನಿಮ್ಗೆ ನೆನಪಿರೋ 4 ತಿಂಗಳ ಹಿಂದೆ ಅಲ್ಲಿ ಸಂತೆಕಟ್ಟೆಯಲ್ಲಿ ನಾಗರ ಪಂಚಮಿ ದಿವಸ ಬೈಕ್ ಹೌದು ಜನರೆಲ್ಲ ವಾಟ್ಸಪ್ ಎಲ್ಲ ಇದರಲ್ಲಿ ಫೋಟೋ ಎಲ್ಲ ತೆಗ್ದಿದ್ದಾರೆ. ಆ ಗಾಡಿ ಯಾವ್ದು ಹೊಡೆದಂತ ಅದೊಂದು ಫೋಟೋ. ಅದು ದೊಡ್ಡ ತಪ್ಪು. ಆ ಗಾಡಿ ಹೊಡೆದು ಹೇಗಾದ್ರೂ ಹಿಡಿಬಹುದಾಗಿತ್ತು. ಒಂದು ದೊಡ್ಡ ಲಾರಿ ಎಷ್ಟು ಸ್ಪೀಡ್ ಹೋಗೋದಕ್ಕೆ ಸಾಧ್ಯ? ಅಲ್ಲಿ ಇದ್ದವರು ಎಷ್ಟೇ ಫಾಸ್ಟ್ ಅಲ್ಲಿ ಹೋದ್ರು ಕೂಡ ಬ್ರಹ್ಮಾವರವೋ ಕುಂದಾಪುರದಲ್ಲೂ ಆ ಗಾಡಿ ಯಾವ್ದು ಅಂತ ಹಿಡಿಬಹುದಾಗಿತ್ತು. ಇವತ್ತಿಗೂ ಕೂಡ ಆ ಗಾಡಿ ಯಾವ್ದು ಅಂತ ಗೊತ್ತಿಲ್ಲ. ರಾತ್ರಿ ಆದ್ರೂ ತೊಂದ್ರೆ ಇಲ್ಲ, ರಾತ್ರಿ ಆದ್ರೆ ಯಾರಿಗೂ ಕಣ್ಣು ಕಾಣೋದಿಲ್ಲ. ಹಾಗೆಲ್ಲ ಇದು ಬೆಳಿಗ್ಗೆ ಆಗಿದ್ದು. ಅದು ತುಂಬಾ ನನಗೆ ಬೇಜಾರಾಗಿ. ಯಾಕೆಂದ್ರೆ ಅಷ್ಟು ವೆಹಿಕಲ್ ಇರ್ತದೆ, ಅಷ್ಟು ಪಬ್ಲಿಕ್ ಇರ್ತದೆ. ಯಾವುದೇ ಗಾಡಿ ಹೊಡೆದ ನಂತರ ಅವ ಸ್ವಲ್ಪ ಸ್ಲೋ ಮಾಡ್ತಾನೆ. ಖಂಡಿತ ಅವಾಗ ಗೊತ್ತಾಗ್ಬೇಕು. ಬರೀ ಡೆಡ್ ಬಾಡಿ ಅಲ್ಲಿ ಬಿದ್ದದ್ದು ಬೈಕ್ ಮತ್ತೆ ಈ ಹುಡುಗದ್ದು ಮಾತ್ರ ವಾಟ್ಸಪ್ಗೆ ನನಗೆ ಫೋಟೋ ಬಂದಿದೆ. ಅದು ನಾನು ತಪ್ಪಂತ ನಾನು ಯಾವಾಗಲೂ ಇಟ್ಟೇನೆ. ಅದು ನನಗೆ ಹಾಗೆ ಮೊನ್ನೆದು ಫೋಟೋ ಬಂದಿದೆ, ನಾನು ಸೆಕೆಂಡಲ್ಲಿ ಡಿಲೀಟ್ ಮಾಡಿದೆ. ನಮ್ಗೆ ಅಂತ ಫೋಟೋ ನೋಡಿ ಏನು ಪ್ರಯೋಜನ ಅಲ್ಲ. ನಾವು ಮಾಡೋದು ಬೇಡ. ನಮ್ಗೆ ಫೋಟೋ ನೋಡಿ ಫೋಟೋ ತೆಗೆದು ನಾವು ಏನು ಕೆಲಸ ಮಾಡ್ಬೇಕಂದ್ರೆ ನಮ್ಗೆ ನಾವು ಕೆಲಸ ಮಾಡಬೇಕು. ಎಲ್ಲಿ ಏನಾಗಿದೆ ಆ ಕೆಲಸ ಫಾಸ್ಟ್ ಮಾಡಿ ಮತ್ತೆ ಫೋಟೋ ತೆಗಿ. ಮತ್ತೆ ಇನ್ನೊಬ್ರು ಫೋನ್ ಮಾಡಿದ್ದಾರೆ. ನಮಸ್ಕಾರ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ. ಹೇಳಿ ಸರ್, ಹೆಸರು ಮತ್ತು ಊರು ಹೇಳಿ ಮತ್ತೆ ಮಾತಾಡಿ. ಹರಿಶ್ಚಂದ್ರ ಯಜಮಾಡಿ ಅಂತ, ನಿವೃತ್ತ ಡಿಎಸ್. ನಮಸ್ತೆ, ಹೇಳಿ ಹರಿಶ್ಚಂದ್ರ ಸರ್. ಅಲ್ಲ, ನಮ್ಗೆ ನಿಮ್ಮ ಇದಕ್ಕೆ ಮಾತಾಡ್ಬೇಕಿತ್ತು. ಎಸ್ ಸರ್, ಮಾತಾಡಿ. ಇಲ್ಲಿ ಲೈವ್ ಮಾತಾಡ್ತಿದ್ದೀರಿ, ಕೇಳಿಸ್ತದೆ. ಹೇಳಿ ಸರ್. ಹೌದಾ? ಹೇಳಿ ಸರ್. ಈಗ ಏನಂದ್ರೆ ನಮ್ಮ ಸೂರಿ ಶೆಟ್ಟಿ ಕಾಪು, ಸಚಿನ್ ಶೆಟ್ಟಿ ಮತ್ತೆ ಅವಿನಾಶ್ ಕಾಮತ್ ಇವರಿಗೆ ಮತ್ತು ಇದರನ್ನು ಈ ಕಾರ್ಯಕ್ರಮವನ್ನು ನೋಡುವವರಿಗೂ ಒಂದು ವಿಚಾರ, ಇಂಪಾರ್ಟೆಂಟ್ ವಿಷಯ ಹೇಳುವುದೇನೆಂದ್ರೆ, ಪ್ಲೀಸ್ ಹೇಳಿ ಸರ್. ಹೈವೇ ಆಕ್ಟ್ ನಲ್ಲಿ ಒಂದು ಬ್ಯಾರಿಕೇಡ್ ಇಡುವ ಅವಕಾಶವೇ ಇಲ್ಲ. ಸೊ ಇದು ಈಗ ಪೊಲೀಸ್ನವರು ಏನಾದ್ರೂ ಇಡುವುದಿದ್ರೆ ಅದು ಕಾನೂನು ಪ್ರಕಾರ ಮಾಡಿದ ಒಂದು ಕೆಲಸ ಅಂತ ಹೇಳಲಿಕ್ಕೆ ಸಾಧ್ಯ ಆಗುದಿಲ್ಲ. ಓಕೆ. ಸೊ ಈ ಬಗ್ಗೆ ನೀವು ಚರ್ಚೆ ಮಾಡಿ ಏನಾದ್ರು. ರೈಟ್, ನೈಸ್. ಹೆಚ್ಚಿನವರು ಇದು ಈ ವಿಷಯವನ್ನೇ ಯಾರಿಗೆ ಹೆಚ್ಚು ಗೊತ್ತಿರುವುದಿಲ್ಲ. ಓಕೆ. ಸೊ ನಮ್ಮ ನ್ಯಾಷನಲ್ ಹೈವೇ ಆಕ್ಟ್ ಏನಿದೆ ಅದನ್ನೆಲ್ಲ ನಾವು ನೋಡಿದ್ರೆ ಓಕೆ, ಆ ಹೈವೇಗೆ ಅಬ್ಸ್ಟ್ರಕ್ಷನ್ ಆಗಿ ಯಾವುದು ಬ್ಯಾರಿಕೇಡ್ ಅನ್ನು ಇಡುವ ಒಂದು ಅವಕಾಶ ಅದರಲ್ಲಿ ಇಲ್ಲ. ಓಕೆ ಸರ್, ನಾನು ಒಂದು ಪ್ರಶ್ನೆ ಕೇಳಬೇಕು. ಒಳ್ಳೆ ಪಾಯಿಂಟ್ ಅನ್ನು ಹೇಳಿದ್ರಿ. ಪ್ರಾಯಶಃ ನಾವು ಇದ್ರ ಬಗ್ಗೆ ಒಂದು ಒಳ್ಳೆ ಚರ್ಚೆನೂ ಕೂಡ ಮಾಡಬಹುದು. ಈಗ ಸದ್ಯಕ್ಕೆ ಏನು ಹೈವೇ ಅಲ್ಲಿ ಬ್ಯಾರಿಕೇಡ್ಗಳನ್ನ ಇಟ್ಟಿದ್ದಾರೆ ಕೆಲವು ಕಡೆಯಲ್ಲಿ, ಹೌದು, ಅದನ್ನ ಪೊಲೀಸ್ ಇಲಾಖೆಯವರೇ ಇಟ್ಟಿದ್ದಲ್ವಾ ಸರ್? ಪೊಲೀಸ್ ಇಲಾಖೆ ಇಟ್ಟಿದ್ದಾದ್ರೆ ಅದಕ್ಕೆ ಅದನ್ನು ಲೀಗಲೈಸ್ ಮಾಡ್ಬೇಕಂದ್ರೆ ಜಿಲ್ಲೆಗೆ ಸಂಬಂಧಪಟ್ಟಾದ್ರೆ ಜಿಲ್ಲಾಧಿಕಾರಿ ಅವರು ಅದಕ್ಕೆ ಆದೇಶ ಹೊರಡಿಸಬೇಕು. ಓಕೆ ಓಕೆ, ರೈಟ್ ರೈಟ್. ಆಮೇಲೆ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಆದ್ರೆ ಕಮಿಷನರೇಟ್ ಅವರಿಗೆ ಜುರಿಡಿಕ್ಷನ್ ಬರ್ತದೆ, ಕಮಿಷನರೇಟ್ ಅದಕ್ಕೆ ಆದೇಶ ಮಾಡಬೇಕು. ಎಸ್ ಎಸ್, ಒಳ್ಳೆ ವಿಚಾರವನ್ನ ನೀವು ನಮಗೆ ತಿಳಿಸಿದ್ರಿ ಸರ್. ಥ್ಯಾಂಕ್ ಯು ವೆರಿ ಮಚ್. ನಿಮಗೆ ರಿಯಲಿ ಅಪ್ರಿಷಿಯೇಟ್. ಇದರ ಮುಂಚೆ ನನ್ನ ಮಗನೇ ಒಂದು ಆಕ್ಸಿಡೆಂಟ್ ಅಲ್ಲಿ ಆಗಿ ಸತ್ತೋಗಿದ್ದ ಮೂಲ್ಕಿ ಬಪ್ಪನಡ ಹತ್ರ. ಕರೆಕ್ಟ್. ಓಕೆ ಓಕೆ. ಅದು ಹೈವೇದಲ್ಲಿ ಅವರು ಬ್ಯಾರಿಕೇಡ್ ಇಟ್ಟು ಆ ಆಕ್ಸಿಡೆಂಟ್ ಆಗಿತ್ತು. ಓಕೆ ಓಕೆ. ರಾತ್ರಿ 11 ಗಂಟೆಗೆ ನಾವು ಮಂಗಳೂರಿನಿಂದ ಹೆಜಮಾಡಿಗೆ ಬರುವಾಗ. ಓಕೆ ಓಕೆ. ಸೊ ಇದು ಏನಂದ್ರೆ ಈ ತರ ಎಲ್ಲ ಆವಾಗ ಆ ಬ್ಯಾರಿಕೇಡ್ ಇಟ್ಟಿದ್ದಕ್ಕೆ ಅದು ಕಾನೂನು ಪ್ರಕಾರ ಅವರು ಬ್ಯಾರಿಕೇಡ್ ಇಟ್ಟಿದ್ದಿಲ್ಲ. ಓಕೆ. ಆಕ್ಸಿಡೆಂಟ್ ಆದ್ಮೇಲೆ ಬ್ಯಾರಿಕೇಡ್ ಕತೆ ಇಲ್ಲ. ಅಲ್ಲಿ ಪೊಲೀಸ್ನವರು ತಡೆದು ನಿಲ್ಲಿಸ್ಲಿಕ್ಕೆ ಹೋಗುವಾಗ ವಾಹನ ಹೊಡೆದು ಹೋಗಿದ್ದಾರೆ ಅಂತ ಹೇಳಿ ಹಾಗೆಲ್ಲ ಕ್ರಿಯೇಟ್ ಮಾಡಿದ್ದಾರೆ. ಓಕೆ ಓಕೆ, ಹೌದು. ಓಕೆ ಸರ್, ರಿಯಲಿ ಅಪ್ರಿಷಿಯೇಟ್ ಯು. ನಿಮ್ಮ ಕಾಳಜಿ ಬಗ್ಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಈ ಬಗ್ಗೆ ಒಂದು ಪ್ರಾಯಶಃ ಮತ್ತೆ ಇನ್ನೊಂದು ಟಾಪಿಕ್ನಲ್ಲಿ ನಾವು ಖಂಡಿತ ಮಾತಾಡ್ಬೋದು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಿವೃತ್ತ DYSP. ಹೈವೇ ಆ್ಯಕ್ಟ್ ಪ್ರಕಾರ ಅಲ್ಲಿ ಬ್ಯಾರಿಕೇಡ್ ಇಡೋದಕ್ಕೆ ಲೀಗಲೈಸ್ಡ್ ಇಲ್ಲ.
ಜಿಲ್ಲಾಧಿಕಾರಿಗಳು ಆದೇಶವನ್ನು ಕೊಡಬೇಕು, ಇಲ್ಲಿ ಇಡಿ ನೀವು ಇದು ಅಂತ. ಸೊ ಇದ್ರ ಬಗ್ಗೆ ಒಂದು ಒಳ್ಳೆ ಚರ್ಚೆನೂ ಕೂಡ ಖಂಡಿತ ನಾವು ಮುಂದಿನ ದಿನಗಳಲ್ಲಿ ಮಾಡಬಹುದು. ಪೊಲೀಸ್ ಇಲಾಖೆಯವ್ರ ಜೊತೆ ಒಂದು ಮಾತುಕತೆಯನ್ನು ಕೂಡ ಅನಿಸ್ಬಹುದು, ಜಿಲ್ಲಾಧಿಕಾರಿಯವರ ಒಪಿನಿಯನ್ಗಳನ್ನು ತಗೊಳ್ಬಹುದು. ಯಾಕೆ ನಾನು ವೈಯಕ್ತಿಕವಾಗಿ ಆ ವಿಚಾರವನ್ನು ನಾನು ಇಲ್ಲಿ ಎತ್ತಿದೆ ಅಂತ ಇದ್ರೆ, ತುಂಬ ಡೇಂಜರಸ್ ಸ್ಪಾಟ್ ಅಂತ ಪದೇ ಪದೇ ಒಂದು ಅನಿಸ್ತದೆ, ನಂತರನೇ ಸಾಕಷ್ಟು ಮಂದಿಗೆ ಅನಿಸಿರ್ಬೋದು. ಸೊ ತಪ್ಪಿದ್ರೆ ದಯವಿಟ್ಟು ಖಂಡಿತ ಕ್ಷಮೆಯನ್ನು ನಾವು ಈ ಮೂಲಕ ಕೇಳೋದಕ್ಕೆ ನಮಗೆ ಯಾವುದೇ ಮುಜುಗರ ಇಲ್ಲ. ಎನಿವೆ, ಒಂದು ಕಾಪುವಿನಲ್ಲಿ ಮತ್ತೆ ಮೊನ್ನೆ ನಡೆದಂಥ ಭೀಕರ ದುರಂತ, ಆ ನಿಟ್ಟಿನಲ್ಲಿ ಪ್ರೀತಮ್ ಅವ್ರ ಮನೆಗೆ ನ್ಯಾಯ ಸಿಕ್ಕಲಿ ಮತ್ತು ಪ್ರೀತಮ್ ಆತ್ಮಕ್ಕೆ ಶಾಂತಿ ಸಿಗಲಿ. ಮುಂದೆ ಈ ತರದ ಭೀಕರ ದುರಂತಗಳು ಆಗದೇ ಇರಲಿ, ಆ ಭಾಗದಲ್ಲಿ ಆ ತರದ ಅನಾಹುತಗಳು ಆಗದೇ ಇರಲಿ. ಸಣ್ಣ ಸಣ್ಣ ನಮ್ಮದೇ ಕ್ಷುಲ್ಲಕ ಕಾರಣಗಳಿಗೆ, ನೆಗ್ಲೆಕ್ಟೆಡ್ ಕಾರಣಗಳಿಗೆ ಈ ತರ ಆಕ್ಸಿಡೆಂಟ್ ಆಗೋದು ಬೇಡ. ಆಕ್ಸಿಡೆಂಟ್ ಇಟ್ ಸೆಲ್ಫ್ ಈಸ್ ಅನ್ ಆಕ್ಸಿಡೆಂಟ್, ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಎನಿವೆ ಸಚಿನ್ ಅವರೇ, ನೀವು ಇಲ್ಲಿ ಬಂದಿದ್ದೀರಿ, ನಮ್ಮ ಜೊತೆ ತುಂಬ ಹೊತ್ತು ಮಾತನಾಡಿದ್ರಿ. ಥ್ಯಾಂಕ್ ಯು. ನಿಮಗೆ ಏನಾದರೂ ಹೇಳ್ತೀರಾ ಕೊನೆಯದಾಗಿ? ಥ್ಯಾಂಕ್ ಯು ನಿಮಗೆ, ಮತ್ತು ನಿಮ್ಮ ಸ್ನೇಹಿತರು ಸಾಕಷ್ಟು ಜನ ನೋಡ್ತಾ ಇರ್ಬೋದು. ಆ್ಯಂಡ್ ಸೂರಿ ಶೆಟ್ರೆ, ನಿಮಗೂ ಕೂಡ ನೀವು ಮಾಡ್ತಾ ಇರೋಂಥ ಕೆಲಸದ ಬಗ್ಗೆ ಮಾತಿಲ್ಲ. ಥ್ಯಾಂಕ್ ಯು ನಿಮಗೂ ಕೂಡ. ಒಂದು ವಿಷಯ ಖಂಡಿತ ಹೇಳಿ 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 ಹೇಳಿ. ಅವರು DSP ಹೇಳಿದ್ದು ಕರೆಕ್ಟ್. ಹೌದು, ಆ ಟೈಮಲ್ಲಿ ಅವರು ಹೇಳಿರ್ಬೋದು ಇದು ಬ್ಯಾರಿಕೇಡ್ ಇರ್ಲಿಕ್ಕೆ ಇಲ್ಲ ಅಂತ. ಆ ಟೈಮಲ್ಲಿ ವೆಹಿಕಲ್ ಕಮ್ಮಿ ಇತ್ತು, ಆಕ್ಸಿಡೆಂಟ್ ಕಮ್ಮಿ ಇತ್ತು. ಈಗ ಕಾಲ ಬದಲಾಗಿದೆ. ಕೆಲವು ಜನರಿಗೆ ಏನಂದ್ರೆ, ನಾನು ಹೇಳ್ತೇನೆ, ಈಗ ನಾನು ಆಂಬ್ಯುಲೆನ್ಸ್ ತರುವಾಗ ಕೆಲವು ಸಲ ಬೇಜಾರಾಗ್ತದೆ, ಇಷ್ಟು ಯಾಕೆ ಇಟ್ಟಿದ್ದಾರೆ ಅಂತ. ಅದು ನಮ್ಮ ಜೀವ ಉಳಿಸಿದ್ದಾರೆ. ಯಾಕೆಂದ್ರೆ ನಾವು ಸ್ಲೋ ಮಾಡಿದ್ರೆ ನಮ್ಗೆ ಏನು ಅರ್ಜೆಂಟ್ ಉಂಟು, ನಾವು ಅರ್ಜೆಂಟ್ ಇದ್ರೆ ಮಾತ್ರ ಅಲ್ಲ ನಾವು ಸ್ಪೀಡ್ ಹೋಗುದು. ಅದಕ್ಕಾಗಿ ಅವ್ರು ಇಟ್ಟದ್ದು ತಪ್ಪಲ್ಲ. ಅದಕ್ಕೆ ಒಂದು ದಿವಸಕ್ಕೆ ಒಂದೊಂದು ಕಾನೂನು ಬರ್ತುಂಟು. ಈಗ ಕಾನೂನು ನಮ್ಮ ಇಂಥ SP ಅವರು ಬಂದ ನಂತರ ಯಾವ ರೀತಿ ಆದ್ರೂ ಅವ್ರು ಮಾಡ್ತಾರೆ ಅಂತ ನಂಗೆ ಭರವಸೆ. ನಮ್ಗೆ ಏನಂದ್ರೆ, ನಮ್ಮ ಊರು ಮುಖ್ಯ ಅಲ್ಲ, ನಮ್ಮ ಇಡೀ ಜಿಲ್ಲೆನೇ ಮುಖ್ಯ ಆಗಿದೆ. ಅಲ್ಲ, ಜಿಲ್ಲೆ ಅಲ್ಲ, ನಮ್ಗೆ ಇಡೀ ಸಮಾಜನೇ ಮುಖ್ಯ ಸರ್. ಇಡೀ ಸಮಾಜ, ಇಡೀ ಸಮಾಜನೇ ಜನ ನಮ್ಮವರು. ಅಷ್ಟೇ, ಅದೊಂದು ಒಳ್ಳೆ ಕೆಲಸ ಮಾಡ್ಲಿ ಖಂಡಿತ. ನಮಗೆ ನಮ್ಮ ಊರಿನ ಪರವಾಗಿ ಕರ್ತಿದ್ದೀರಾ. ನಮ್ಮ ಒಳ್ಳೆ ಅಂದ್ರೆ ನನಗೆ ತುಂಬಾ ಬೇಜಾರಾಗಿದೆ ಮೊನ್ನೆಯಿಂದ ಇವತ್ತನಷ್ಟೇ. ಸಚಿನ್ ಮೇಲೆ ಕೆಲವು ಜನ ಒಂಥರ ಬೇಜಾರು ಮಾಡಿದ್ದಾರೆ. ಅದು ಇವತ್ತು ದೇವರು ಅದನ್ನು ಸರಿ ಮಾಡ್ಲಿ ಅಂತ ನನ್ನ ಒಂದು ಪ್ರಾರ್ಥನೆ. ಅದು ಸರಿ ಆಗಿದೆ ಅಂತ ಅಂದ್ಕೊಂಡಿದ್ದೇವೆ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಈಗ ಏನು ಅಂತಂದ್ರೆ, ಕಾರ್ಯಕ್ರಮ ಮುಗಿಸೋದಕ್ಕಿಂತ ಮುಂಚೆ ಒಂದು ಸೂರಿ ಶೆಟ್ರ ಆಗ ಮಾತನಾಡಿದಂಥ ಒಂದು ಮಾತು, ಜನರಲ್ ಆಗಿ ಹೇಳೋದಂತಾದರೆ, ಯಾವುದೇ ಒಳ್ಳೆ ಕೆಲಸ ಮಾಡೋದಕ್ಕೆ ಹೊರಟಂಥ ಸಂದರ್ಭದಲ್ಲಿ ಒಂದು 4 ಜನ ಮಾತಾಡೇ ಆಡ್ತಾರೆ. ಅದಕ್ಕೆ ಕನ್ನಡದಲ್ಲಿ ಒಂದು ಒಳ್ಳೆ ಮಾತೇ ಇದೆ, ನಿಂದಕರಿರಬೇಕಯ್ಯ ಅಂತ. ಆವಾಗ ಮಾತ್ರ ಏನೋ ಒಂದು ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ. ಸೊ ಆ ನಿಂದಕರಿಗೂ ಕೂಡ ಒಂದು ರೀತಿಯಲ್ಲಿ ನಾವು ಆಭಾರಿಗಳಾಗಿರ್ಬೇಕಾಗ್ತದೆ. ಅವ್ರು ಹೇಳಿದಂಥ ಮಾತಿಂದನೇ ಯಾಕೆ ನನ್ನ ಕೈಯಲ್ಲಿ ಆಗೋದಿಲ್ಲ ಅಂತ ಮುನ್ನುಗ್ಗಿದವರು ಸಾಕಷ್ಟು ಜನ ಇರ್ತಾರೆ. ಎನಿವೆ, ಈ ಕಾರ್ಯಕ್ರಮ ಮುಗಿಸ್ತಾ ಹೇಳೋದು ಒಂದೇ ಮಾತು, ಜಾಗ್ರತೆಯಿಂದ ಇರೋಣ. ಲೆಟ್ ಅಸ್ ಬಿ ಕೇರ್ಫುಲ್. ಥ್ಯಾಂಕ್ ಯು. ನಿಮ್ಮ ನಿರಂತರ ಸುದ್ದಿ ಮತ್ತು ಮನೋರಂಜನೆಗೆ ನೋಡ್ತಾನೆ ಇರಿ ಸ್ಪಂದನ. ನಮಸ್ಕಾರ. Shiddas, the Samsung exclusive store, City Arcade, Bendurwell, Mangalore, and Udupi Manipal Main Road, Udupi.